ಎಸ್ ವಿರಾಮದ ಬಳಿಕ ಗುಜ್ಜರಕೆರೆ ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಈಗಾಗಲೇ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಗುಜ್ಜರಕೆರೆ ಇವತ್ತು ದುರ್ನಾತ ಬೀರ್ತಾ ಅಲ್ಲಿಯ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿಗೆ ಬಂದಿದೆ. ಹಲವು ವರ್ಷಗಳ ಹಿಂದೆ ತುಂಬಾ ಇತಿಹಾಸವನ್ನು ಹೊಂದಿದ್ದಂತಹ ಈ ಕೆರೆ ಇವತ್ತು ಈ ಪರಿಸ್ಥಿತಿಗೆ ಬರೋದಕ್ಕೆ ಮಹಾನಗರ ಪಾಲಿಕೆ ಕೂಡ ಮುಖ್ಯ ಕಾರಣ ಅಂತಾನೆ ಇಲ್ಲಿಗ ಅಲ್ಲಿಯ ಸ್ಥಳೀಯರು ಆರೋಪಿಸ್ತಾ ಇರ್ತಕ್ಕಂಥದ್ದು. ಈ ಕುರಿತಾಗಿ ಚರ್ಚೆಯನ್ನು ನಾನು ಮುಂದುವರಿಸ್ತೇನೆ. ಈಗಾಗಲೇ ಈ ಕುರಿತಾಗಿ ನೀವು ಮಹಾನಗರ ಪಾಲಿಕೆಗೆ ಏನಾದರೂ ಮನವಿಯನ್ನ ಮಾಡಿದ್ದೀರಾ? ಮಹಾನಗರ ಪಾಲಿಕೆ 2001ರಿಂದ ಮನವಿ ಕೊಡ್ತಾ ಬರ್ತಾ ಇದ್ದೇವೆ. ಮೊದಲು ನಾವು ಹೇಳಿದ್ದು, ಮೊದಲು ನೀವು ಒಳಚರಂಡಿ ಡ್ರೈನೇಜ್ ನೀರು ಕೆರೆಗೆ ಬರ್ತಾ ಉಂಟು, ಅದನ್ನು ಕಂಟ್ರೋಲ್ ಮಾಡಿ. ಅದಕ್ಕೆ ಗಮನವೇ ಇಲ್ಲ. ನಾವು ಮನವಿ ಕೊಟ್ಟ ಕೂಡಲೇ 2008-09ರಲ್ಲಿ 1 ಕೋಟಿ, 9-10ರಲ್ಲಿ 1 ಕೋಟಿ, 2 ಕೋಟಿ ಖರ್ಚು ಕೆಲಸ ಮಾಡಿದರು. ಈ ಚರಂಡಿ ಕೆಲಸ ಮಾಡಲೇ ಇಲ್ಲ. ಸುತ್ತ ಪಾಗರ ಕಟ್ಟಿದರು, ಕೆಲಸ ಸ್ಟಾಪ್ ಆಯಿತು. ನಂತರ 2011ರಲ್ಲಿ ಒಂದು 25 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು. ನಾವು ಒಳಚರಂಡಿ ಒತ್ತಾಯ ಮಾಡಿದ್ದಕ್ಕೆ ಅದೇನು ಮಾಡಬೇಕಾ ಬೇಡವಾ ಅನ್ನೋ ಸ್ಥಿತಿಯಲ್ಲಿ ಅದು ಮಾಡಿ 2011ರಲ್ಲಿ ಮಾಡಿದರು. ಪುನಃ 2015ರಲ್ಲಿ ಪುನಃ 1 ಕೋಟಿ ಬಿಡುಗಡೆ ಮಾಡಿದರು, ಪುನಃ ಕೆಲಸ ಮಾಡಿದರು. ಆ ಕೆಲಸ ಅದು ಆಗಿದೆ ಕೇಳಿದರೆ ನಮಗೆ ಅದರ ವಿಷಯ ಗೊತ್ತಿದೆ, ಅಂತ ತಿಂದಿದ್ದಾರೆ ನಾವು ಹೇಳೋದಿಲ್ಲ. ಮತ್ತೆ ಎಲ್ಲಿ ಹೋಗಿದೆ ಅಂತ ಅದು ನಾವು ತಿಂದಿರೋದನ್ನ ಹೇಳಿಕ್ಕೆ ನಾವು ನೋಡಬೇಕು ಅವ್ರು ತಿಂದಿದಾರ ಇಲ್ವಾ ಅಂತೇಳಿ. ನಮಗೆ ಅಲ್ಲಿ ಆ ಕೆಲಸ ಆಗಲಿ, ಗುದ್ದಲಿ ಪೂಜೆ ಕೆಲಸ ಆಯಿತು, ಕೆಲಸ ಪ್ರಾರಂಭ ಆಯಿತು, ನಿಂತಿತು. ಕೆರೆ ಹಾಗೇನುಂಟು. ಈಗ ಪುನಃ 2017ರಲ್ಲಿ 3 ಕೋಟಿ ಬಿಡುಗಡೆ ಆಯಿತು. ನಮ್ಮ ಆಗಿನ ಉಸ್ತುವಾರಿ ಸಚಿವರು ರಮನಾಥ್ ರೈ ಅವರು ಬಂದು ಗುದ್ದಲಿ ಪೂಜೆಯೂ ಮಾಡಿದರು. ಅದು ಸಹ ಏನು ಗುದ್ದಲಿ ಪೂಜೆ ಮಾಡಿದ್ದವರು 4 ಗಂಟೆ ಗುದ್ದಲಿ ಪೂಜೆ, 3 ಗಂಟೆ ಬಂದೊಂದು ಬ್ಯಾನರ್ ಕಟ್ಟಿದರು. 4 ಮನೆಗೆ ಹೋಗಿ ಹೇಳಿದರು. ನಮಗೆ ಹೇಳಿಕ್ಕಿಲ್ಲ. ಇಷ್ಟು ಹೋರಾಟ ಮಾಡಿದ್ದು ನಾವು. ತೀರ್ಥ ಸಂರಕ್ಷಣಾ ವೇದಿಕೆಗೆ ಇದಿಲ್ಲ, ಇನ್ವಿಟೇಷನ್ ಇಲ್ಲ. ಇಲ್ಲದ್ರೂ ಪರವಾಗಿಲ್ಲ, ಆದರೆ ಸರಿಯಾದರೂ ಮಾಡಿದ್ರ ಅದಿಲ್ಲ. ಸರಿಯಾದ ಯಾವ ರೀತಿಯಾಗಲಿ ಕೂಡ ಅಲ್ಲಿ ಕೆಲಸ ಕಾರ್ಯಗಳು ನಡೀಲಿಲ್ಲ. ಆದರೆ ಅದನ್ನು ಇವರು ನಮ್ಮ ಜೇರ್ಲೋಬನ್ ಒಂದು ಇದರಲ್ಲಿ ಮೆಚ್ಚಬೇಕು. ನಾವು ಇಲ್ಲ ಅಂತ ಹೇಳೋದಿಲ್ಲ. ಒಂದು ಗುಜ್ಜರಕೆರೆ ಒಂದು 80% ಒಳಚರಂಡಿ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಒಳಚರಂಡಿ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ. ಮತ್ತೊಂದು ಯಾಕೆಂದ್ರೆ ಇವನ್ನ ಟ್ರ್ಯಾಕ್ ಮಾಡಬೇಕು ಅಂತ ಅವರ ಆಶೆ ಇತ್ತು. ಅಂದ್ರೆ ಅವರು ವಾಕಿಂಗ್ ಟ್ರ್ಯಾಕ್ ಅದ್ರ ಸುತ್ತಲ ಎಲ್ಲ ಇದು ಮಾಡಿದ ನಂತರ ವಾಕಿಂಗ್ ಟ್ರ್ಯಾಕ್ ಮಾಡಬೇಕು ಅಂತ, ಮತ್ತೆ ಹೂಳೆತ್ತುವಂಥದ್ದು ಅದೆಲ್ಲ ಕಳೆ ಅಲ್ಲ. ಯಾಕಂದ್ರೆ ಆವಾಗ ಅದನ್ನ ಕ್ಲಿಯರ್ ಮೇಂಟೈನ್ ಮಾಡದಿದ್ರೆ ಅದು ಪಾಚಿ ಬರ್ತಾ ಇರ್ತದೆ ಮತ್ತೆ ಅಲ್ಲಿ ಆ ಹುಲ್ಲು ಬರ್ತಾ ಇದೆ. ಅದನ್ನು ಮೇಂಟೆನೆನ್ಸ್ ಮಾಡಬೇಕು. ಯಾವುದೇ ಒಂದು ಎಷ್ಟು ದೊಡ್ಡ ಒಂದು ಪ್ರಾಜೆಕ್ಟ್ ಕೂಡ ಅದನ್ನು ಮೇಂಟೆನೆನ್ಸ್ ಮಾಡಿದ್ರೆ ವೇಸ್ಟ್. ಈಗ ಇವರೇ ಹೇಳಿದಾಗ ನೋಡುವ ಲೆಕ್ಕ ಪ್ರಕಾರ 6,25 ಲಕ್ಷ ತನಕ ಅದಕ್ಕೆ ಖರ್ಚಾಗಿದ್ದಾಗ ರೀತಿಯಲ್ಲಿ ಆಯ್ತು. ಫಸ್ಟ್ 1 ಕೋಟಿ, ಮತ್ತೊಂದು ಕೋಟಿ, ಮತ್ತೆ 25 ಲಕ್ಷ, ಮತ್ತೊಂದು ಕೋಟಿ, ಮತ್ತೆ 3 ಕೋಟಿ. ಆಗ ಟೋಟಲ್ ನನ್ನ ಪ್ರಕಾರನೇ ನಾನು ಅವರು ಹೇಳಿದ ಲೆಕ್ಕ ಪ್ರಕಾರ 6,25 ಲಕ್ಷ ರೂಪಾಯಿ ಖರ್ಚಾಗಿದೆ. ಹಾಗಾದ್ರೆ ಖರ್ಚು 6,25 ಲಕ್ಷ ರೂಪಾಯಿ. ಹಾಗಾದ್ರೆ ಕಾರ್ಯ ಅದೇ ರೀತಿಯಲ್ಲಿ ಉಂಟು. ಯಾಕೆ ಅದೇ ಅಷ್ಟು ಕೋಟಿ ಇದು ಮಾಡಿದ್ರೆ ಸಹ ಯಾವ ರೀತಿಯಲ್ಲಿ, ಯಾಕೆ ಮೇಂಟೈನ್ ಮಾಡ್ಬೇಕಲ್ಲ ಅಲ್ಲ. ಮೇಂಟೈನ್ ಮಾಡಿದ್ರೆ ಸೇಮ್ ಪುನಃ ವೇಸ್ಟ್. ಪುನಃ ನೆಕ್ಸ್ಟ್ ನಾಳ್ದು ಪುನಃ ಒಂದು ಶಾಸಕರು ಬರ್ತಾರೆ, ಅವರು ಪುನಃ ಒಂದು 2 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಮೇಂಟೈನ್ ಒಂದೇ. ಆ ಒಳಚರಂಡಿ ಫಸ್ಟ್ ಕಂಟ್ರೋಲ್ ಆಗಲಿಲ್ಲ. ಒಳಚರಂಡಿ ಇದ್ದಾಗೇನೆ ಇವರು ಹೂಳೆತ್ತುದು. ಈ ತಲೆಯಿಂದ ಆ ತಲೆಗೆ ಎತ್ತಬೇಕಾದ್ರೆ ಇಲ್ಲಿ ಹೂಳು ಪುನಃ ಸ್ಟಾರ್ಟ್ ಆಯ್ತು. ಮತ್ತೆ ಡ್ರೈನೇಜ್ ನೀರು ಅಲ್ಲಿಗೆ ತುಂಬೋದು ಹೋಗ್ತಾ ಉಂಟು. ಅದನ್ನು ಕಂಟ್ರೋಲ್ ಮಾಡಿ ಅಂದ್ರೆ ಇಲ್ಲ, ಅದು ಹೋಗುದಿಲ್ಲ ಅಂತೇಳಿ. ಈ ಕುರಿತಾಗಿ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ಈಗಾಗಲೇ ಯೋಗಿ ಶೆಟ್ಟಿ ಜಪ್ಪು ಅವರು ಹೇಳಿದ್ರು. ಹೌದು, ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರಿಂದ ಈ ಪರಿಸ್ಥಿತಿ ಬಂದಿದೆ. ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಫಿಶರೀಸ್ ಇದರಲ್ಲಿ ಟೆಸ್ಟಿಂಗ್ ಕೂಡ ಮಾಡಿದ್ದೇವೆ. ಟೆಸ್ಟಿಂಗ್ ಮಾಡಿದ ಅದ್ರ ಬಗ್ಗೆ ರಿಪೋರ್ಟ್ ಕೂಡ ಉಂಟು. ಯಾಕಂದ್ರೆ ಅದು ನೀರು ಭಾರಿ ವಿಷಪೂರಿತವಾಗಿದೆ. ಅದನ್ನು ಕುಡಿಲಿಕ್ಕೆ ಅಲ್ಲ, ಬೇರೆ ಯಾವುದಕ್ಕೆ ಸಹ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಅಷ್ಟು ಅದರಲ್ಲಿ ವಿಷ ಯುಕ್ತ ಉಂಟು ಅಂತ ಹೇಳ್ಕೊಂಡು ಅಷ್ಟು ಬಿಸಿ ಮಾಡಿದ್ರೆ ಯೂಸ್ ಮಾಡೋದಂತ ಪರಿಸ್ಥಿತಿಯಲ್ಲಿ ಉಂಟು ಅಂತ ಆಗಿದ್ರೆ ಅಂತ ಒಂದು ವಿಷಯ ಗೊತ್ತಿದ್ದ ನಂತರ ಸಹ ಇವರು ಯಾವ ರೀತಿಯಲ್ಲಿ ಮಾಡಬೇಕು? ಇವರು ಈಗ ಮಲೇರಿಯಾ ಬಂದಾಗ, ಡೆಂಗು ಮಾಡಿದಾಗ ಇವರು ಜಾಗೃತಿ ಕಾರ್ಯಕ್ರಮ ಮಾಡ್ತಾರೆ. ಯಾಕೆ ಸ್ವಾಮಿ ಲಕ್ಷಗಟ್ಟಲೆ ಅದಕ್ಕೆ ಆ ಜಾಗೃತಿ ಕಾರ್ಯಕ್ರಮಕ್ಕೆ ಖರ್ಚು ಮಾಡ್ತಾರೆ? ಅದರ ಬದಲು ಎಲ್ಲಿ ಸಮಸ್ಯೆ ಉದ್ಭವ ಅಂತ ಅದನ್ನೇ ಸರಿ ಮಾಡ್ಬೇಕಲ್ಲ. ಎಲ್ಲಿ ಯಾವುದಾದ್ರೂ ಏನು ಸಮಸ್ಯೆ ಬಂದಾಗ ಕೂಡಲೇ ಓಡ್ತಾರೆ. ಈಗ ನೀಫಾ ಅಂತ ಹೇಳ್ಕೊಂಡು ಮೊನ್ನೆ ಕಾಯಿಲೆ ಬಂದಾಗ ಇಡೀ
ಕಾನ್ಸಂಟ್ರೇಟ್ ಮಾಡಿದ್ರು ಕೇರಳದಲ್ಲಿ. ಹಾಗೆ ಸಮಸ್ಯೆ ಬಂದಾಗ ಇವರು ಮಾಡೋ ಬದಲು ಇವತ್ತು ಅದರ ಬಗ್ಗೆ ಮಾಡಬೇಕು. ನಿನ್ನೆ ಒಂದು ತಾನೇ ನಾನು ನೋಡಿದ್ದೇನೆ, ಒಂದು ಪಿತ್ರೋಡಿ ಎಂಬ ಉದ್ಯಾವರದಲ್ಲಿ ಒಂದು ಮಗುವಿಗೆ ಒಂದು ಇದು ಇದು ಮಣ್ಣು ಮತ್ತೆ ಕೊಳಚೆ ನೀರಿಂದಾಗಿ ತೊಂದರೆ ಬಂದಿದೆ ಅಂತ. ಈಗಲೂ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಅಲ್ಲಿ. ಅಲ್ಲಿಯ ಸ್ಥಳೀಯರಿಗೂ ಕೂಡ ಈಗ ಅಲ್ಲಿ ರೋಗ ರುಜಿನಗಳು ಕಾಣಿಸ್ಕೊಳ್ತಾ ಇರೋದು ಇದೇ ಕಾರಣಕ್ಕೋಸ್ಕರ. ಯೋಚನೆ ಮಾಡಿ, ಅದೇ ಇವರು ಅಂತ ಸಂದರ್ಭದಲ್ಲಿ ಅಲ್ಲಿ ಇವರು ಓಡ್ಕೊಳ್ತಾರೆ. ನಿನ್ನೆಯಿಂದ ಆ ಉದ್ಯೋಗದಲ್ಲಿ ಇಂಥ ಪಿತ್ರೋಡಿಯಲ್ಲಿ ಸಮಸ್ಯೆ ಆದಗಳು ಇವರು ಎಚ್ಚೆತ್ಕೊಳ್ತಾರೆ. ಸ್ವಾಮಿ ಆನಂತರ ಸ್ವಲ್ಪ ಇದು ಮಾಡ್ತಾರೆ, ಆನಂತರ ಅದು ಬಿಟ್ಟು ಬಿಡ್ತಾರೆ. ಯಾಕೆ ಅದು ರುಟೀನ್ ಸಿಸ್ಟಮ್ ಇಲ್ಲ ಇದಕ್ಕೆ? ಇದೇ ಯಾಕೆ ಅವರಿದೆ? ಯಾಕೆ ಅಧಿಕಾರಿಗಳು ಅವ್ರು ಸಂಬಳ ಬಿಡ್ತಾರ? ಕೆಲಸ ಮಾಡದಿದ್ರೆ ಅವ್ರು ಸಂಬಳ ತಗೊಳ್ಳಿ ಕೂತ್ಕೊಳ್ತಾರ? ತಿಂಗಳಾಗುವಾಗ ಅವ್ರಿಗೆ ಸಂಬಳ ಬರ್ದಿಲ್ವಾ? ಬರ್ತದೆ, ಅವ್ರಿಗೆ ಎವಿಡೆನ್ಸ್ ಕೊಡ್ತಾರೆ ಇಷ್ಟಿಷ್ಟು ಕೆಲಸ ಮಾಡಿದ ಕೂಡಲೇ. ಆದ್ರೆ ಯಾಕೆ ಮಾಡುದಿಲ್ಲ? ಅದರಿಂದಾಗಿ ಅದೇ ಅಧಿಕಾರಿಗಳ ನಿರ್ಲಕ್ಷ್ಯ ಕರ್ತವ್ಯ ಲೋಪ ಕೇಸನ್ನು ಹಾಕ್ಬೇಕು. ಇವತ್ತು ಸಂವಿಧಾನದಲ್ಲಿ ಹಲವಾರು ಯಾರು ಅಧಿಕಾರಿ ಕೆಲಸ ಮಾಡದಿದ್ರೆ ಸಹ ಯಾವ ರೀತಿಯಲ್ಲಿ ಕ್ರಮ ಉಂಟು. ಅದೇ ನಮ್ಮ ಜನಪ್ರತಿನಿಧಿಗಳು ಯಾವ ತಪ್ಪು ಮಾಡಿದ್ರೆ ಯಾವ ರೀತಿಯಲ್ಲಿ ಕೇಸನ್ನು ದಾಖಲಿಸಬಹುದು ಎಲ್ಲ ಇದ್ರೆ ಕೂಡ ಇಂಥ ಅಧಿಕಾರಿಗಳು ಯಾವುದೇ ಹೆದರಿಕೆ ಇಲ್ಲ. ಯಾಕಂದ್ರೆ ಅವರಿಗೆ ಯಾವ MLA ಆದ್ರೆ MP ಆದ್ರೆ ಸಹ ಅವರೇ ಎದುರು ಬರುವಾಗ ಸ್ವಲ್ಪ ಇದು ಮಾಡ್ತಾರೆ ವಿನ ಹೆಚ್ಚಿನ ನಾನು ಎಲ್ಲ ಅಧಿಕಾರಿಗಳು ಇರೋದಿಲ್ಲ, ನಿಷ್ಠಾವಂತ ಅಧಿಕಾರಿಗಳು 25% ಇದ್ದಾರೆ. 75% ಅಧಿಕಾರಿಗಳಂತ ಮಾಡ್ತಾರೆ. ಅವರಿಗೆ ಕೇರ್ಲೆಸ್ ಇರುವುದು, ಅವರಿಗೆ ಒಂದು ಸರ್ಕಾರಿ ಉದ್ಯೋಗ ರೀತಿಯಲ್ಲಿ ಅವರನ್ನು ಅದನ್ನು ದುರ್ಬಳಕೆ ಮಾಡ್ತಾರೆ. ಅವರಿಗೆ ಮನಸ್ಸಲ್ಲಿ ಇರಬೇಕು, ನಾನು ಈ ಟೈಮಲ್ಲಿ ಇದ್ದೇನೆ, ನಾನು ಅಧಿಕಾರಿ ಇದ್ದಾಗ ನಾನು ಇಷ್ಟು ಕೆಲಸ ಮಾಡಿದೆ. ಕೆಲವರು ಅಧಿಕಾರಿಗಳನ್ನು ನಾವು ಇವತ್ತು ನೆನಪು ಮಾಡ್ತೇವೆ. ಭರತ್ಲಿ ಮೀನಾ ಆಗಿರ್ಬೋದು, ಪೊನ್ನೂರು ಆಗಿರ್ಬೋದು, ಹಲವಾರು ವ್ಯಕ್ತಿಗಳನ್ನು ನಾವು ಇವತ್ತು ನೆನಪು ಮಾಡ್ತೇವೆ. ಯಾಕೆ? ಒಳ್ಳೆ ಅಧಿಕಾರಿಗಳು ಬಂದಿದ್ದಾರೆ. ಅವ್ರ ಅಂಧ ಭಾವನೆ ಇರಬೇಕು. ನಾವು ಈ ಒಂದು ಚೇರಲ್ಲಿ ಕೂತ್ಕೊಂಡ ನಂತರ ಇಂಥ ಒಂದು ಹುದ್ದೆಯಲ್ಲಿದ್ದಾಗ ನನಗೆ ಜವಾಬ್ದಾರಿಯನ್ನು ದೇವರು ಕೊಟ್ಟಿದ್ದಾರೆ, ಆಗ ಆ ಜವಾಬ್ದಾರಿಯಿಂದ 10 ಜನ ಕೆಲಸ ಮಾಡಬೇಕು ಅಂತ ಹೇಳ್ಕೊಂಡು ಅಂತ ಮನೋಭಾವನೆ ಇರಬೇಕು. ಅಂತ ಮನೋಭಾವನೆ ಇದ್ರೆ ಎಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಅದರ ಬದಲು ನನಗೆ ಸಿಕ್ಕಿದ ಸಂಬಳದ ಬಗ್ಗೆ ಅವರು ಯಾವ ರೀತಿಯಲ್ಲಿ ಉಪಯೋಗ ಮಾಡದಿದ್ರೆ ಅದು ಕೆಟ್ಟದು. ಅದರಿಂದಾಗಿ ಅದು ಅವರ ಮನಸ್ಸಲ್ಲಿ ಬರಬೇಕು, ಅವರ ಮನಸ್ಸಾಕ್ಷಿಗೆ ಬರಬೇಕು. ನಾನು ಇವತ್ತು ಸಹ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ ಸ್ವಾಮಿ ಅವರು. ದೇವರ ಸರ್ಕಾರ ಕೆಲಸ ದೇವರ ಕೆಲಸ ಹೇಳ್ಕೊಂಡು ಇಂಥ ಕರ್ತವ್ಯ ಲೋಪ ಮಾಡಿದಾಗ ಅವರಿಗೆ ಯಾವ ರೀತಿಯಲ್ಲಿ ಶಿಕ್ಷೆ ಅಂತ ಕೊಡದಿದ್ರೆ ಏನ್ ಪ್ರಯೋಜನ ಹೇಳಿ? ಅವರ ಮೇಲೆ ಅದಕ್ಕೆ ಕರ್ತವ್ಯ ಲೋಪ ಕೇಸ್ಗಳನ್ನು ದಾಖಲಿಸಿ ಮಾಡುವಂತೆ ಆಗ್ಬೇಕು. ಈ ಬಗ್ಗೆ ನಾವು ಇದರ ಬಗ್ಗೆ ಆಲ್ರೆಡಿ ಇದರ ಬಗ್ಗೆ ಸ್ಟಡಿ ಮಾಡ್ತಿದ್ದೇವೆ. ಇದರ ಬಗ್ಗೆ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಒಳ್ಳೆಯದು. ಯಾಕೆಂದ್ರೆ ಇವತ್ತು ಮೊನ್ನೆ ತಾನೇ ವೇದವ್ಯಾಸ ಕಾಮತ್ ಅವರು ಕೂಡ ಅಲ್ಲಿ ಸ್ಪಾಟ್ ಅನ್ನು ಭೇಟಿ ಮಾಡಿದ್ದಾರೆ. ಅವರು ಭರವಸೆ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಮಾಡದಿದ್ರೆ ನಾವು ಇದರ ಯಾವ ರೀತಿಯಲ್ಲಿ 6,25,00,000 ಎಲ್ಲಿ ಖರ್ಚಾಗಿದೆ ಅದರ ಕೂಡ ನಾವು ಬುಡವನ್ನು ಹುಡುಕುವಂತ ಕೆಲಸವನ್ನು ನಾವು ಮಾಡ್ತೇವೆ. ಇಲ್ಲದೆ ಅಂತ ಅಧಿಕಾರಿಗಳ ಮೇಲೆ ಕರ್ತವ್ಯ ಲೋಪ ಕೇಸ್ಗಳನ್ನು ದಾಖಲಿಸಲಿಕ್ಕೆ ನಾವು ತುಳುನಾಡು ವೇದಿಕೆ ಯೋಚನೆ ಮಾಡ್ತಿದ್ದೇವೆ ಹೇಳ್ತಾ ಇದ್ದೇವೆ. ನೇಮ ಕೊಟ್ಟಾರೆ ಅವರು. ಈಗ ಆ ಗುಜ್ಜರಕೆರೆಯಲ್ಲಿ ನೀರಿನ ಆಳ ಎಷ್ಟಿದೆ? ಈಗ ಈ ಬೇಸಿಗೆಯಲ್ಲೂ ಕೂಡ ನೀರು ಇರ್ತದ ಆ ಒಂದು ಕೆರೆಯಲ್ಲಿ? ನೀರು 40 ಅಡಿ ಆಳದಲ್ಲಿ ಉಂಟು. 40 ಅಡಿ ಆಳದಲ್ಲಿ ಉಂಟು. ಬೇಸಿಗೆಯಲ್ಲೂ ಸಹ ನೀರು ಸಿಗ್ತದೆ? ಈಗ ಅಲ್ಲಿ ನೀರು ಇರ್ತದೆ 365 ದಿವಸ ನೀರು ಆರಿದ್ದಲ್ಲಿ ಪ್ರಶ್ನೆಯೇ ಇಲ್ಲ. ಅಲ್ಲಿ ಮಾತ್ರ ಅಲ್ಲ, ಇಡೀ ಸುತ್ತ ಬಾವಿಗಳು. ಸುತ್ತಮುತ್ತಲಲ್ಲಿ ಎಷ್ಟು ಒಂದು ಮನೆಗಳಿವೆ ಆ ಪ್ರಾಂತ್ಯದಲ್ಲಿ? 300 ಮನೆಗಳುಂಟು. 300 ಮನೆಗಳುಂಟು. ಅಲ್ಲಿ ಪ್ರತಿ ಮನೆಯಲ್ಲಿ ಬಾವಿ ಇದೆ. ಯಾವುದು ಉಪಯೋಗ ಬರುವುದಿಲ್ಲ. ಮತ್ತೆ ಒಂದು, ಈಗ ಇವರು ಕಾರ್ಪೊರೇಷನ್ ಅವರು ಬರ್ತಾರೆ, ಮನೆಗೆ ಬರ್ತಾರೆ. ನೀವು ಆ ಸಿಯಾಳದ್ದು ಇಡಬಾರ್ದು, ಮನೆಯಲ್ಲಿ ಇಡಬಾರ್ದು, ಸೊಳ್ಳೆ ಆಗ್ತದೆ ಅಂದರೆ ನಾವು ಅವ್ರ ಹತ್ರ ಕೇಳಿದೆವು, ಇದನ್ನು ನಾವು ಬಿಸಾಡ್ತೇವೆ, ನೀವು ಗುಜ್ಜರಕೆರೆಯನ್ನು ಏನು ಮಾಡ್ತೀರಿ? ಈಗ ಇಡೀ ಇಲ್ಲಿ ಡೆಂಗು, ಮಲೇರಿಯಾ, ಪೈಲೇರಿಯಾ ರೋಗ ಮೂಲ ಕಾರಣವೇ ಗುಜ್ಜರಕೆರೆ. ಈಗ ಸೊಳ್ಳೆಗಳು ಮೊಟ್ಟೆ ಇಟ್ಟು ಅಲ್ಲಿ ಅದರಿಂದ ಕೂಡ ಅದೇ ಬರುದು. ಅದು ಹೇಳುವಾಗ ಬಾಯಿ ಮುಚ್ಚಿ ಹೋಗ್ತಾರೆ. ಮನೆ ಬಂದು ನೀವು ನೀರು ನಿಲ್ಲಕ್ಕೆ ಬಿಡಬೇಡಿ, ಆ ಸಿಯಾಳದ್ದು ಇದು ಇಡಬೇಡಿ. ಅದರ ಬಗ್ಗೆ ನಾವು ನೋಡಿ, ಅದರ ಬಗ್ಗೆ ನಾವು ನಮ್ಮ ಪ್ರಧಾನಮಂತ್ರಿಯವರೆಗೂ ಲೆಟರ್ ಬರ್ತಿದ್ದೇವೆ ಈ ಕುರಿತಾಗಿ. ಸರ್ 2 ವರ್ಷದಿಂದ ಒಂದು 6 ಲೆಟರ್ ಬರ್ತಿದ್ದೇನೆ. ಏನಂತ ಲೆಟರ್ ಬರ್ತಿದ್ದಾರೆ ಸರ್? ಈಗ ಯಾವ ರೀತಿ ನಿಮ್ಮ ಲೆಟರ್ಗೆ ರಿಪ್ಲೈ ಸಿಕ್ಕಿದೆ ಪ್ರಧಾನಮಂತ್ರಿ? ರಿಪ್ಲೈ ಅಲ್ಲಿಂದ ನಮಗೆ ಚೀಫ್ ಸೆಕ್ರೆಟರಿ ಅವರಿಗೆ ಹೋಗ್ತದೆ. ನೋಡಿ ಇಲ್ಲಿದೆ, ಚೀಫ್ ಸೆಕ್ರೆಟರಿ ಅವರಿಗೆ ಹೋಗ್ತದೆ. ಅವರು ಚೀಫ್ ಸೆಕ್ರೆಟರಿಯಿಂದ ನಮಗೊಂದು ಲೆಟರ್ ಬರ್ತದೆ, ಇಂಟಿಮೇಷನ್ ಕಳಿಸಿದ್ದೇವೆ ಅಂತ. ಆದರೆ ಅಲ್ಲಿಂದ ಅದು DC ಅವರಿಗೆ ಬಂದು DC ಅವರಿಂದ ನಮಗೊಂದು ಲೆಟರ್ ಬರ್ತದೆ, ಗುಜ್ಜರಕೆರೆಯ ಬಗ್ಗೆ ನಾವು ಅದನ್ನು ವಿಮರ್ಶೆ ಮಾಡ್ತೇವೆ ಅಂತೇಳಿ. ಅಷ್ಟೇ ಹೊರತು ಖಾಲಿ ಆ ಲೆಟ್ರಿಗೆ ಸೀಮಿತ ಅದು. ಅದರ ಬಗ್ಗೆ ಯಾರೂ ಫಾಲೋಅಪ್ ಆಗೋದಿಲ್ಲ. ಪ್ರಧಾನಮಂತ್ರಿಗಳಿಗೆ ನೀವು ಲೆಟರ್ ಬರೆದಿದ್ರು ಕೂಡ ಇದರ ಬಗ್ಗೆ ನಮ್ಮ ಜಿಲ್ಲಾಡಳಿತ ಅದಕ್ಕೆ ರೆಸ್ಪಾನ್ಸೇ ಕೊಡೋದಿಲ್ಲ. ರೆಸ್ಪಾನ್ಸ್ ಕೊಡುವಾಗೆ ಪ್ರಧಾನಮಂತ್ರಿಯವರಿಂದ ಒಂದು ಆದೇಶ ಬರಬೇಕು. ಮೊನ್ನೆಗೆ RC ಭಟ್ರು ಅವರು ಇದರಲ್ಲಿ ಕೊಟ್ಟಿದ್ದಾರೆ, ವಿಜಯ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ನಾವು ಆ್ಯಪಲ್ಲಿ ಕಳಿಸ್ತಾ ಇದ್ದೇವೆ, ಈಗ ಬಿಟ್ಟು ನಾನು ಟ್ವಿಟ್ಟರಲ್ಲಿ ಕಳಿಸ್ತಾ ಇದ್ದೇನೆ. ನೀವು ಈ ಕುರಿತಾಗಿ ಮೇಯರ್ಗೆ ಏನೆಲ್ಲ ಮನವಿಗಳನ್ನ ಮಾಡಿದ್ದೀರಿ? ಇದರ ಬಗ್ಗೆ ತುಂಬ ಮನವಿ ಕೊಟ್ಟಿದ್ದೇನೆ ಸರ್.
ಅದು ಲೆಕ್ಕ ಇಲ್ಲ, ಅಷ್ಟು ಕೊಟ್ಟಿದೆ, ಅಷ್ಟು ಕೊಟ್ಟಿದೆ, ಎಲ್ಲ ರೀತಿಯಿಂದ ಹೋಗಿದೆ. ನೀವು ಮನವಿಗಳನ್ನು ಕೂಡ ಮಾಡಿ ಆ ಒಂದು ಕೆರೆ ಅಭಿವೃದ್ಧಿ ಆಗ್ಲಿಲ್ಲ ಅಂದ್ರೆ ಕೈ ಕಟ್ಟಿ ಕೂತದ್ದಾದ್ರೂ ಯಾಕೆ? ಕೈ ಕಟ್ಟಿ ಕೂತ್ಕೊಳ್ಳಿಲ್ಲಲ್ಲ, ನಾವು ನಮ್ಮ ಪ್ರತಿಭಟನೆ ವಕೀಲರನ್ನ ಮಾಡಿ ಮಾಡ್ತೇವೆ, ಉಪಯೋಗ ನಾವು ಆಗಿಲ್ಲ ಹೋರಾಟ ಈಗ. ಮಾಡ್ತೇವೆ. ಕೆಲಸ ಆಗ್ತಾ ಇದೆ ಹೇಳಿದ್ರೆ ಆಗ್ತದೆ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಆದ್ರೆ ಅದರ ಒಂದು ಅಭಿವೃದ್ಧಿ ಶೂನ್ಯ. ನೋಡಿ ನೋಡಿ ಎಂತ ಆಗ್ತದೆ ಅಂದ್ರೆ, ಈಗ ಒಂದು ನಾವು ಹೋರಾಟವನ್ನು ಮಾಡ್ತೇವೆ, ಇವರು ಪತ್ರ ಮುಖಾಂತರ ಮಾಡ್ತೇವೆ, ನಾವು ಜನಪರ ಹೋರಾಟ ಮಾಡ್ತೇವೆ, ಸಾಮಾಜಿಕ ಹೋರಾಟ ಮಾಡ್ತೇವೆ. ಈಗ ಸಮಸ್ಯೆ ಅಂದರೆ ನಾವೀಗ ಒಂದು ಹೋರಾಟ ಮಾಡ್ತಂತ ಹೇಳಿ ಕೂಡ ನಾಳೆ ತುಳುನಾಡು ರಕ್ಷಣಾ ವೇದಿಕೆ ಯೋಗಿ ಶೆಟ್ಟಿ ಅವರ ನೇತೃತ್ವದ ಈಗಿಂತ ಒಂದು ಗುಜ್ಜರಕೆರೆ ಎದುರುಗಡೆ ಪ್ರತಿಭಟನೆ ಮಾಡ್ತೇವೆ ಅಂತ ಜಸ್ಟ್ ಒಂದು ನಾವು ಫೇಸ್ಬುಕ್ ಅಥವಾ ವಾಟ್ಸಪ್ಪಲ್ಲಿ ಒಂದು ನಾವು ಒಂದು ಬ್ಯಾನರ್ ಒಂದು ಕ್ಲಿಪ್ ಬಂದ ಕೂಡಲೇ ಇಮ್ಮಿಡಿಯೇಟ್ ಮರುದಿನ ಬೆಳಿಗ್ಗೆ ಅಥವಾ ಆ ದಿನ ರಾತ್ರಿ ಅಲ್ಲಿಯ ಲೋಕಲಿಗೆ ಇನ್ಫಾರ್ಮೇಷನ್ ಮಾಡ್ತಾರೆ. ಅವರ ಯಾರು ಸಂಬಂಧಪಟ್ಟ ಕೆಲವರು ಅಲ್ಲಿ ಪೊಲಿಟಿಕಲಿ ಕಾರ್ಯಕರ್ತರಿದ್ದಾರಲ್ಲ ಅವರಿಗೆ ಇನ್ಫಾರ್ಮ್ ಮಾಡ್ತಾರೆ. ಇಮಿಡಿಯೇಟ್ ಮರುದಿನ ಅಥವಾ MLA ಅಥವಾ ಆ ಸಂಬಂಧಪಟ್ಟ ಅವರು ಬರ್ತಾರೆ, ಬಂದು ಭೇಟಿ ನೀಡ್ತಾರೆ, ಹೇಳ್ತಾರೆ ನಾವು ಅದನ್ನು ಆಶ್ವಾಸನೆ ಕೊಡ್ತೇವೆ, ನಾವು ಕೆಲಸ ಮಾಡ್ತೇವೆ. ಸ್ವಾಮಿ ಅದು ಅವ್ರು ಹೇಳಿದ ನಂತರ ಪುನಃ ನಾವು ಆಗಿರ್ಬೋದು ನೇಮ್ ಕೊಟ್ಟು ಅವ್ರಿಗೆ ನಾವು ಓವರ್ಟೇಕ್ ಮಾಡಿದ ಕೂಡಲೇ ಜನರಿಗೆ ನಮ್ಮ ಮೇಲೆ ತಪ್ಪು ಅಭಿಪ್ರಾಯ ಬರ್ತದೆ. ಯಾಕೆಂದ್ರೆ ಅವರೀಗ MLA ಅವರು ಹೇಳಿ ಹೋಗಿದ್ದಾರೆ ಅಥವಾ ಮೇಯರ್ ಹೇಳಿದ್ದಾರೆ, ಮತ್ತೆ ಇವರಿಗೆ ಎಂತ ಇಂಟ್ರೆಸ್ಟ್ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಗ ಎಂತ ಆಗ್ತದೆ, ನಾವು ಆ ಪರವಾಗಿಲ್ಲ ಅವ್ರು ಮಾಡ್ತೇವೆ ಅಂತ ಹೇಳ್ಕೊಂಡು ಅದೇ ದಿನ ಒಂದು ತಿಂಗಳು ಬಿಡ್ತೇವೆ. ಅದೇ ಅದು 1 ತಿಂಗಳು ಅಥವಾ 2 ತಿಂಗಳು ಆಗದಾಗ ಪುನಃ ನಾವು ಅದರ ಬಗ್ಗೆ ಸಂಬಂಧಪಟ್ಟ ಕಚೇರಿಗೆ ಹೋಗ್ತೇವೆ. ಸ್ವಾಮಿ ಅದರ ಬಗ್ಗೆ ಏನಾಗಲಿಲ್ಲ, ಏನು ಮಾಡಲಿಲ್ಲ ಅಂತ ಪುನಃ ಫಾಲೋ ಅಪ್ ಮಾಡ್ತೇವೆ. ಮತ್ತೊಂದು ಯಾಕೆಂದರೆ ನಾನು ಹೇಳೋದಂದರೆ, ನಾವು ಯಾವಾಗಲೂ ಹೋರಾಟಗಾರರು, ನಾನು ಹೇಳೋದಂದರೆ ಹೋರಾಟಗಾರರು ಜನರ ಧ್ವನಿ ಆಗಬೇಕಲ್ಲದೆ ನಾವೇ ಮಾಡೋದಲ್ಲ. ಈಗ ಒಂದು ರೋಡಲ್ಲಿ ಒಂದು ಇದು ಬರ್ತಿದೆ, ಯಾವುದು ಡೆಡ್ ಬಾಡಿ ಬಿದ್ದಿರ್ತದೆ. ನಮ್ಮ ಕೆಲಸ ಅಂತೇಳಿ ನಾವು ಸಾಮಾಜಿಕ ಕಾರ್ಯಕರ್ತರ ಕೆಲಸ, ಡೆಡ್ ಬಾಡಿಗೆ ಬಂದಿದೆ ನಾವು ಫೋನ್ ಮಾಡಿ ಹೇಳುವಂಥದ್ದು, ಅಲ್ಲಿ ಆ್ಯಂಬುಲೆನ್ಸ್ ತರಿಸುವಂಥ ಅಲ್ಲಿಂದ ನಾವು ಕಳಿಸುವಂಥದ್ದು. ಆನಂತರ ಅದಕ್ಕೆ ಸಂಬಂಧಪಟ್ಟ ಆ್ಯಂಬುಲೆನ್ಸ್ ಬರ್ತದೆ, ಅದನ್ನು ಕೊಂಡೋಗ್ತಾರೆ ವೆಲ್ನಾಕ್ ಅಥವಾ ಇಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಕೊಡ್ತಾರೆ, ಅಲ್ಲಿಂದ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಅಲ್ಲಿಂದ ಪೊಲೀಸ್ ಬರ್ತಾರೆ, FIR ಮಾಡ್ತಾರೆ, ದಾಖಲು ಮಾಡ್ತಾರೆ. ಅದಕ್ಕೆ ಮಾಡಬೇಕು, ಅದು ಪ್ರೋಸೆಸ್. ನಾವೇ ಅದನ್ನು ಅಲ್ಲಿಂದ ಕೊಂಡೋಗಿ ಎಲ್ಲ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡೋದಾದ್ರೆ ಇಂಥ ಅಧಿಕಾರಿಗಳು ಯಾಕೆ ಬೇಕು ಸ್ವಾಮಿ? ನಮ್ಮ ಕೆಲಸ ಅಂತ ನಾವು ಹೋರಾಟವನ್ನು ಮಾಡೋದೇ ನಮ್ಮ ಕೆಲಸ. ಆ ಮೂಲಕ ಮೀಡಿಯಾ ಆಗಿರ್ಬೋದು, ಇಂಟೆಲಿಜೆನ್ಸ್ ರಿಪೋರ್ಟ್ ಆಗಿರ್ಬೋದು ಹೋಗ್ತದೆ, ಹೀಗೆ ಆಗ್ತಾ ಉಂಟು, ಇಲ್ಲದ್ರೆ ನಾಳೆ ಪಬ್ಲಿಕ್ ನ್ಯೂಸೆನ್ಸ್ ಸಮಸ್ಯೆ ಆಗಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುವಂಥ ಸಮಸ್ಯೆ ಉಂಟು ಅಂತ ಹೇಳಿದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರೆ, ಅಲ್ಲಿ ಕೆಲಸ ಮಾಡಬೇಕು, ಅವ್ರು ಮಾಡಬೇಕು. ಅವ್ರು ಮಾಡದಿದ್ದೆ ಅಂತ ಆಗ್ತದೆ, ಪುನಃ ಮರುದಿನ ನಾವು ರಸ್ತೆ ರೋಕೋ ನಾವು ಮತ್ತೊಂದು ಪ್ರತಿಭಟನೆ ನಾವು ಮಾಡ್ತೇವೆ. ಅದಕ್ಕೆ ಕಾರಣ ಯಾರಾಗ್ತದೆ? ಈ ಅಧಿಕಾರಿಗಳ ಕಾರಣ ಆಗ್ತದೆ. ನಮ್ಮನ್ನು ದೂರಬಾರ್ದು, ಮತ್ತೆ ನಾವು ಹಂತವಾಗಿ ಹೋರಾಟ ಮಾಡ್ತೇವೆ. ಯಾಕೆಂದ್ರೆ ನಾಳೆ ಜನರಿಗೆ ಕೂಡ ನಮ್ಮ ಬೇಸರ ಬರ್ಬೋದು, ಅಧಿಕಾರಿಗಳಿಗೆ ಸಹ ಮನಸ್ಸಲ್ಲಿ ಆಗ್ಬೋದು, ಪಾಪ ಅವರು ತುಂಬಾ ಸಲ ಅವ್ರು ನಮಗೆ ಬಂದು ಹೇಳಿದ್ದಾರೆ, ನಾವು ಮಾಡಲಿಲ್ಲ, ಅದರಿಂದಾಗಿ ಇವತ್ತು ಹಂತಕ್ಕೆ ತಲುಪಲಿಕ್ಕೆ ನಾವು ಕಾರಣ ಅಂತ ಅವರ ಮನಸ್ಸಲ್ಲಿ ಬರಬೇಕು. ಏಕಾಏಕಿ ನಾವು ಡೈರೆಕ್ಟ್ ಹೋಗಿ ಪ್ರತಿಭಟನೆ ಮಾಡೋದು, ಬಂದ್ ಮಾಡೋದು, ರೋಡ್ ಮಾಡೋದಂತೆ ಅದು ಸರಿಯಾಗುದಿಲ್ಲ. ಯಾಕಂದ್ರೆ ನಾವು ತುಳುನಾಡಿನಲ್ಲಿರುವವರು, ನಾವು ಶಾಂತಿ ಪ್ರಿಯರು, ಮತ್ತೆ ಸ್ವಲ್ಪ ಈ ಕುರಿತು ಮಾತಾಡೋಣ. ಈಗಾಗಲೇ ಗುಜ್ಜರಕೆರೆಯ ಒಂದು ಅಭಿವೃದ್ಧಿ ಕುಂಠಿತ ಕಂಡು ಇಲ್ಲಿಯ ಜನರು ಪರದಾಡ್ತಾ ಇರ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಧಾನಮಂತ್ರಿಗಳಿಗೆ ಕೂಡ ಈ ಕುರಿತಾಗಿ ಪತ್ರವನ್ನು ಬರೆಯಲಾಗಿದೆ. ಅವರಿಂದ ಸಮಂಜಸವಾದ ಪ್ರತ್ಯುತ್ತರ ಬಂದಿದ್ರು ಕೂಡ ಇಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಇನ್ನೂ ಕೂಡ ಗುಜ್ಜರಕೆರೆ ಏನು ಕೂಡ ಅಭಿವೃದ್ಧಿಯನ್ನು ಹೊಂದದೆ, ಅದೇ ರೀತಿಯಾಗಿ ಅದೇ ಒಂದು ವಿಳಂಬ ರೀತಿಯ ಅಭಿವೃದ್ಧಿ ಕಾರ್ಯವನ್ನು ಕಂಡು ಇವತ್ತು ಏನಾಗಿದೆ ಅಲ್ಲಿಯ ಪರಿಸ್ಥಿತಿ ಅಂದರೆ ಸಾರ್ವಜನಿಕರಿಗೆ ತುಂಬಾ ತೊಂದರೆಗಳಾಗ್ತಾ ಇರ್ತಕ್ಕಂಥದ್ದು, ಹಾಗೂ ಅಲ್ಲಿಯ ಸ್ಥಳೀಯರಿಗೆ ಕೂಡ ಅಲ್ಲಿ ರೋಗ ರುಜಿನಗಳು ಹರಡಿ ಈಗಾಗಲೇ ಪರದಾಡುವಂತಹ ಪರಿಸ್ಥಿತಿ ಬಂದಿದೆ. ಗುಜ್ಜರಕೆರೆ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತೇವೆ. ಒಂದು ಪುಟ್ಟ ವಿರಾಮ, ಬೇಗ ವಾಪಸ್ ಬರ್ತೇನೆ. ವಿರಾಮದ ಬಳಿಕ ಗುಜ್ಜರಕೆರೆ ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಗುಜ್ಜರಕೆರೆ ಇವತ್ತು ಯಾವ ರೀತಿ ಅಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದ್ರ ಬಗ್ಗೆ ಮಾತುಕತೆಗಳನ್ನು ನಡೆಸ್ತಾ ಇದ್ವಿ. ಈಗಾಗಲೇ ಸರ್ ನೀವು ಹೇಳಿದ ಪ್ರಕಾರ ಈ ಕುರಿತಾಗಿ ನಾವು ಮೇಯರ್ಗೂ ಕೂಡ ನಾವು ಮೊನ್ನೆಲ್ಲ ನಮ್ಮ ವಾಹಿನಿಯ ಮುಖಾಂತರವಾಗಿ ಕರೆಯನ್ನ ಮಾಡಿ ಕೇಳಿದ್ವಿ. ಯಾವುದಕ್ಕೂ ಕೂಡ ಒಂದು ಸರಿಯಾದ ರೆಸ್ಪಾನ್ಸ್ ಅನ್ನು ಕೊಡ್ತಾ ಇಲ್ಲ ಈಗಿನ ಅಲ್ಲಿಯ ಮೇಯರ್ ಆದಂತವರು. ಈ ಕುರಿತಾಗಿ ಏನ್ ಹೇಳ್ತೀರಾ ಅವ್ರು? ನೋಡಿ, ಅವರಿಗೆ ಯಾಕೆಂದ್ರೆ ಇಚ್ಛಾಶಕ್ತಿ ಕೊರತೆ, ಅವರಿಗೆ ಮಾಹಿತಿ ಇಲ್ಲ. ಮೊದಲಿನ ಮೇಯರ್ ಆದರೆ ಕೂಡ ಇಮಿಡಿಯೇಟ್ ಎಂತಾದರೆ ಸಹ ಅವರು ರೆಸ್ಪಾನ್ಸ್ ಕೊಡ್ತಿದ್ರು. ಈ ಮೇಯರ್ ಬಗ್ಗೆ ಅಂತ ಅವರಿಗೆ ಕೆಲವು ಸಹ ಕರೆಕ್ಟಾಗಿ ಅವ್ರಿಗೆ ಮಾಹಿತಿ ಇಲ್ಲ. ಯಾಕಂದರೆ ಅವರ ಏರಿಯಾ ಬಿಟ್ಟು ಇಡೀ ಮಂಗಳೂರು ನಗರ ಪಾಲಿಕೆ ಮೇಯರ್ ಅಂತ ಅವರ ಭಾವನೆ ಇದ್ರೆ ಆಗ್ತಿತ್ತು. ಅವರು ಅದಕ್ಕೆ ರೆಸ್ಪಾನ್ಸ್ ಮಾಡಿದರೆ ಆಗತ್ತೆ. ಅವರಿಗೆ ಕೂಡ ಅವರ ಮನಸ್ಸಲ್ಲಿ ಎಂತ ಉಂಟು, ಎಷ್ಟು ನಾವು 1 ವರ್ಷಕ್ಕೆ ಬಂದವರು,
ಹೇಗೂ ಈಗ ಇನ್ನು ಸ್ವಲ್ಪ ಸಮಯ ಇನ್ನು ಸ್ವಲ್ಪ ಸಮಯ ಅಂತ. ಅದರ ಬದಲು ಅವರ ಮನಸ್ಸಲ್ಲಿ ಇರುವಾಗ ನಾನು ಮೇಯರ್ ಇದ್ದ ಟೈಮಲ್ಲಿ ನಾನು ಏನಾದ್ರು ಕೆಲಸ ಮಾಡ್ಬೇಕು ಅಂತ ಅವರಿಗೆ ಮನಸ್ಸಲ್ಲಿ ಭಾವನೆ ಇದ್ರೆ ಅವ್ರು ಮಾಡ್ತಾರೆ. ಇಲ್ಲದ್ರೆ ಮನವಿ ಕೊಟ್ಟಿದ್ದೇನೆ ಅವರಿಗೆ ಆಲ್ರೆಡಿ ಮೊನ್ನೆ ಮನವಿ ಕೊಟ್ಟಿದ್ದ ಮತ್ತೆ ಅವರಿಗೆ ಗೊತ್ತುಂಟು. ಯಾಕಂದ್ರೆ ಅವರು ಈ ಕೇವಲ ಈಗ ಇವರು ಈಗ ಮೇಯರ್ ಆಗಿರ್ಬೋದು, ಅವ್ರು ಎಷ್ಟೇ ಸಮಯದಿಂದ ಹಲವಾರು ವರ್ಷಗಳಿಂದ ಕಾರ್ಪೊರೇಟ್ ಸುಮಾರು 10-15 ವರ್ಷದಿಂದ ಕಾರ್ಪೊರೇಟರ್ ಆದವರು, ಅವರಿಗೆ ಸಾಧಾರಣ ಅವರಿಗೆ ಮಾಹಿತಿ ಉಂಟು. ಅವರು ಮತ್ತೆ ಬೇರೆ ಬೇರೆ ಇದು ಕಾಮಗಾರಿ ಬೇರೆ ಬೇರೆ ಸಮಿತಿದ್ದು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರ್ಬೋದು, ಅವರಿಗೆ ಸಹ ಮಾಹಿತಿ ಉಂಟು. ಮಾಹಿತಿ ಕೂಡ ಗುಜ್ಜರಕೆರೆ ಬಗ್ಗೆ ಅವರಿಗೆ ಮಾಹಿತಿ ಉಂಟು. ಮಾಹಿತಿ ಇದ್ರೆ ಕೂಡ ಮಾಹಿತಿ ಇದ್ರೂ ಕೂಡ ಯಾಕೆ ಅಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿಸ್ತಾ ಇಲ್ಲ ಅವರು? ನಾವು ಕೊಟ್ಟು ಬಂದಿದ್ದೇವೆ, ಬರ್ತೇವೆ, 1 ವಾರದಲ್ಲಿ ಬರ್ತೇವೆ ಅಂತ 1 ತಿಂಗಳಾಯ್ತು ಮನವಿ ಕೊಟ್ಟು, ಇನ್ನೂ ಅದಕ್ಕೆ ಒಂದು ಸರಿಯಾದ ಸ್ಪಂದನೆ ಇಲ್ಲ. ಆ 1 ತಿಂಗಳ ನಂತರ ಮತ್ತೆ ನೀವು ಅವರನ್ನ ಭೇಟಿ ಆಗಿದ್ರೆ ಈ ಕುರಿತಾಗಿ ಏನಾದ್ರು ಮತ್ತೆ ಏನಾದ್ರು ಅವರಿಗೆ ಮನವಿಯನ್ನು ಸಲ್ಲಿಸಿದ್ರ? ಇಲ್ಲ, ಕೊಡ್ಲಿಲ್ಲ. ಬರ್ತೇನೆ ಅಂತ ಹೇಳಿದ್ದಾರೆ, ಹಾಗೆ ಫಾಲೋಅಪ್ ಮಾಡ್ತಾ ಇದ್ದೇವೆ. ನಾವು ಈಗ ಅವರಿಗೆ ನಾವೀಗ ಆ ಒಂದು 15 ದಿನದ ಒಳಗೆ ಅವ್ರ ಮಿನಿ ಕರೆಕ್ಟ್ ಆಗಿ ಒಂದು ಅದರ ಬಗ್ಗೆ ದೃಢ ನಿಲುವನ್ನು ತೆಕೊಳ್ಳೋದಿದ್ರೆ ನಾವು ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾಗತ್ತೆ. ಅಲ್ಲಿ ಮತ್ತೆ ಅಲ್ಲಿ ಕೂತ್ಕೊಂಡ್ರೆ ಸ್ಪಾಟಿಗೆ ಬರುವಂತ ದಿನ ಬರುತ್ತದೆ. ಅದಕ್ಕೆ ಅವರು ಅವಕಾಶ ಕೊಡಬಾರ್ದು. ಯಾಕಂದ್ರೆ ನಾವು ಅಲ್ಲಿ ಗುಜರಕೆರೆ ಬದಿಯಲ್ಲಿ ಎಲ್ಲ ಸಾರ್ವಜನಿಕರನ್ನು ಸೇರಿಸಿಕೊಂಡು ಅಲ್ಲಿ ಪ್ರತಿಭಟನೆ ಅಥವಾ ನಿರಶನಕ್ಕೆ ಧರಣಿ ಸತ್ಯಾಗ್ರಹ ಕೂತ್ಕೊಂಡ್ರೆ ಮತ್ತೆ ಅದು ಸಮಸ್ಯೆ ಆಗ್ತದೆ. ಲಾ ಅಂಡ್ ಪ್ರಾಬ್ಲಮ್ ಆಗ್ಬೋದು, ಎಂತ ಸಾಗ್ಬೋದು. ಅದಕ್ಕೆಲ್ಲ ನೇರ ಹೊಣೆ ಸಂಬಂಧಪಟ್ಟ ಮೇಯರ್ ಅಂತ ನಾವು ಹೇಳ್ತೇವೆ. ಮೇಯರ್ ಮತ್ತೆ MLA ಅವರ ಕಾರಣ ಆಗಿರ್ತದೆ. ಅವರು ಅದಕ್ಕೆ ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ಅವ್ರು ಪ್ರಯತ್ನ ಪಡ್ಬೇಕು. ಯಾಕಂದ್ರೆ ಈಗ ಆಲ್ರೆಡಿ ಅವರು ಇವರು ವೇದವ್ಯಾಸ ಕ್ಯಾಮೆರಾ ಹೊಸ MLA ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಗೆ ಅವರ ಮೇಲೆ ಭರವಸೆ ಉಂಟು. ಮಾಡದಿದ್ರೆ ನಾವು ತಗೊಳ್ಬೇಕು. ಈಗ MLA ಅವರಿಗೆ ನಾವು 1 ತಿಂಗಳ ಮೊದಲೊಮ್ಮೆ ಮನವಿ ಕೊಟ್ಟಿದ್ದೆವು. ಅಂದ್ರೆ 1 ವಾರ ಬಿಟ್ಟು ಬರ್ತೇನೆ ಅಂತ ಹೇಳಿದ್ರೆ ಬಂದಿದ್ದಾರೆ. ಅವರು ಬಂದು ನಮ್ಮಲ್ಲಿ ಬಂದು ಫಸ್ಟಿಗೆ ಅವರು ಏನೆಲ್ಲ ಇಲ್ಲಿ ಪ್ರಾಬ್ಲಮ್ ಉಂಟು ನಮ್ಮ ಹತ್ರನೇ ಕೇಳಿದ್ರು. ಯಾರನ್ನು ಅಧಿಕಾರಿಯನ್ನು ಕರೀಲಿಲ್ಲ. ಎಲ್ಲ ಸಮಸ್ಯೆಯನ್ನು ನಮ್ಮ ಹತ್ರ ಮುಖಾಂತರ ನಮ್ಮ ಹತ್ರ ಕೇಳಿದ್ದಾರೆ. ಎಲ್ಲ ವಿಷಯ ಹೇಳಿದ್ದೇವೆ. ಅದಕ್ಕೆ 1 ವಾರ ಬಿಟ್ಟು ಎಲ್ಲ ಅಧಿಕಾರಿಗಳನ್ನು ಕರೀತೇನೆ ಅಂತ ಹೇಳಿದರು. 1 ವಾರದಲ್ಲಿ ಎಲ್ಲ ಅಧಿಕಾರಿಗಳನ್ನು, ಈ ಕಾರ್ಪೊರೇಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಮೈನರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಮೈನರ್ ಇರಿಗೇಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಹೆಲ್ತ್ ಆಫೀಸರ್ ಎಲ್ಲರನ್ನು ಕರೆದು ನಮ್ಮ ಮುಖಾಂತರ ಎಲ್ಲ ಚರ್ಚೆ ಮಾಡಿದರು. ನಮಗೆ ಒಂದು ಒಳ್ಳೆಯ ಸ್ಪಂದನೆ ಸಿಕ್ಕಿದೆ, ಇಲ್ಲ ಅಂತ ಹೇಳೋದಿಲ್ಲ. ಅದನ್ನು ಈಗ ಅವರು ಪುನಃ 1 ವಾರ ಬಿಟ್ಟು ಅದರ ಬಗ್ಗೆ ಏನು ಮಾಡ್ಬೋದು ಒಂದು ಸರಿಯಾದ ಒಂದು ನಕ್ಷೆ ಮಾಡಿ ನನಗೆ 1 ವಾರದಲ್ಲಿ ಅದನ್ನು ಮುಟ್ಟಿಸಬೇಕು ಅಂತ ಹೇಳಿದ್ದಾರೆ. ನಾವು ಗುಜ್ಜರಕೆರೆಯಲ್ಲಿ ನಾವೊಂದು ಸಭೆ ಮಾಡುವ ಅಂತೇಳಿ ಈಗಾಗಲೇ ಹಲವಾರು ಮನವಿಗಳು. ಅವ್ರದ್ದೊಂದು ಸಮಸ್ಯೆ ಉಂಟು ಅಂದ್ರೆ, ನಾನು ನಿನ್ನೆ ಒಂದು ಕೇಂದ್ರ ಚೇಂಬರ್ಸ್ ಕಾಮರ್ಸ್ ಇದೊಂದು ಕಾರ್ಯಕ್ರಮ ಇತ್ತು. ಆ ಸಂದರ್ಭದಲ್ಲಿ ನಾವು ನಿನ್ನೆ ಹೋಗಿದ್ದೆವು. ಅಲ್ಲಿ ಒಂದು ನಾವು ಮಾಕಳಿಪಟ್ಟು ರೈಲ್ವೆ ಗೇಟ್ ಬಗ್ಗೆ ನಾವು ಮನವಿಯನ್ನ ಕೊಡ್ಲಿಕ್ಕೆ ನಮ್ಮ ಎಲ್ಲರ ಸಹ ಹೋದಾಗ ಅವರು ಒಂದು ಮಾತನ್ನ ಹೇಳಿದೆ. ಯಾಕಂದ್ರೆ ಅವ್ರದ್ದು ಪರಿಸ್ಥಿತಿ ಕೆಲವು ಸಲ ಹೆಲ್ಪ್ಲೆಸ್, ಅವರು ಸ್ವಲ್ಪ ಕೆಲವು ಸಲ ಅಸಹಾಯಕರಾಗಿ ಮಾತಾಡ್ತಾರೆ. ನಿನ್ನೆ ಕೂಡ ಅಸಹಾಯಕರಾಗಿರುವಂತ ಮಾತನ್ನು ಕೊಟ್ಟರು. ಅವ್ರು ಹೇಳಿದ್ರು ಯಾಕಂದ್ರೆ ಮೊದಲು ಸುಲಭ ಇತ್ತು. ಯಾಕಂದ್ರೆ ಅಲ್ಲೇ ಕಾರ್ಪೊರೇಟರ್ ಸೇಮ್, MLA ಸೇಮ್, ರಾಜ್ಯ ಸರ್ಕಾರ ಸೇಮ್ ಆಗಿತ್ತು. ಆಗ ಸ್ಪಂದನೆ ಮಾಡಲಿಕ್ಕೆ ಸ್ವಲ್ಪ ಸುಲಭ ಆಗಿತ್ತು. ಮತ್ತೆ ನಗರ ಪಾಲಿಕೆ ಎಂಬುದು ಸಪ್ರೇಟ್, ಅದು ಕಾರ್ಪೊರೇಷನ್. ನಾನು ಕೇವಲ ಕಾರ್ಪೊರೇಷನ್ ಕೂತ್ಕೊಳ್ಳಿಕ್ಕೆ ನಂಗೆ ಒಂದು ಅಲ್ಲಿ ರೈಟ್ ಅಲ್ಲದೆ ನಂಗೆ ಬೇರೆ ಏನು ರೈಟ್ ಇಲ್ಲ ಅಂತ ಹೇಳ್ಕೊಂಡು ನಿನ್ನೆ ಅವರು ನನ್ನ ಹತ್ರನೇ ನಿನ್ನೆ ಒಂದು ಆ ಮಾತನ್ನು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಅವರು ಸಹ ಯಾಕಂದ್ರೆ ಯಾವುದೇ ಕೂಡ ಒಂದು MLAಗೆ ಕೂಡ ಅಲ್ಲಿ ಸ್ಥಳೀಯ ಜನಪ್ರತಿನಿಧಿ ಅಲ್ಲಿ ಕಾರ್ಪೊರೇಟರ್ ಅವರು ಬೆಂಬಲ ಕೊಡುವಂತ ಆಗಿರ್ಬೇಕು. ಅದೇ ರೀತಿಯಲ್ಲಿ ಮೇಯರ್ ಕಾರ್ಪೊರೇಷನ್ ಕೂಡ ಅವರಿಗೆ ಹೆಲ್ಪ್ ಮಾಡಬೇಕು. ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಹೆಲ್ಪ್ ಮಾಡುವ ರೀತಿಯಲ್ಲಿ ಇದ್ರೆ ಫಾಸ್ಟ್ ಆಗ್ತದೆ. ಪ್ರಾಮಾಣಿಕವಾಗಿ ಅವರು ವೇದವ್ಯಾಸ ಕ್ಯಾಮೆರಾ ಕೆಲಸ ಮಾಡ್ತಿದ್ದಾರೆ, ಅದು ಸಂತೋಷ ವಿಷಯ. ಬಟ್ ಅವರು ಕೆಲಸ ಮಾಡೋ ಸಂದರ್ಭದಲ್ಲಿ ಸಂಬಂಧಪಟ್ಟ ನಗರ ಪಾಲಿಕೆಯವರು ಅವರಿಗೆ ಸಹಕಾರ ಕೊಡಬೇಕು, MLA ಅವರಿಗೆ ಸಹಕಾರ ಕೊಡಬೇಕು. ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಸ್ಪಂದನೆ ಮಾಡಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರ ಇಲ್ಲ, ಅದು BJP MLA ಕ್ಷೇತ್ರ ಅಂತ ಹೇಳ್ಕೊಂಡು ಅವರು ಅಲ್ಲಿ ಫಂಡ್ ರಿಲೀಸ್ ಮಾಡೋದು ಸ್ವಲ್ಪ ಮೀನಮೇಷ ಮಾಡಿದ್ರೆ ಅಲ್ಲಿ ಕೆಲಸ ಕುಂಠಿತವಾಗ್ತದೆ. ಆಗ ಅವರು ನಿನ್ನೆ ಓಪನ್ ಹೇಳಿದ್ದಾರೆ, ನಾಳೆ ಒಂದು ವೇಳೆ ಎಂತ ಯಾವುದೇ ಹೋರಾಟ ಮಾಡಿದ್ರೆ ಕೂಡ ನಾನು ನಿಮ್ಮ ಹೋರಾಟಕ್ಕೆ ನಿಮ್ಮೊಟ್ಟಿಗೆ ಬಂದು ಕೂತ್ಕೊಳ್ತೇನೆ ಅಂತ ಹೇಳಿ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರು ನಿನ್ನೆ ನಮ್ಮ ಮಾಕಳಿಪಟ್ಟು ರೈಲ್ವೆ ಗೇಟ್ ವಿಷಯದಲ್ಲಿ ಅವರು ಹೇಳಿದ್ದಾರೆ, ನಾಳೆ ಒಂದು ವೇಳೆ ನಾನು ಪ್ರಯತ್ನ ಮಾಡ್ತೇನೆ, ಆಗದಿದ್ರೆ ನೀವು ನಾಳೆ ಪ್ರತಿಭಟನೆ ಮಾಡಿದ್ರೆ ನಾನು ನಿಮ್ಮ ಪ್ರತಿಭಟನೆಯಲ್ಲಿ ಬಂದು ಕೂತ್ಕೊಳ್ತೇನೆ ಅಂತ ಹೇಳಿದ್ದಾರೆ. ಅಂತ ಒಂದು MLA ನಂಗೆ ಸಂತೋಷ ಆಗಿದೆ. ಅಂತ ಮಾತುಗಳನ್ನು ಎಲ್ಲರೂ ಸಹ MLA ಕೊಡುವುದಿಲ್ಲ. ನಿನ್ನ ಆ ಮಾತನ್ನು ಅವರು ಕೊಟ್ಟಿದ್ದಾರೆ. ಹೌದು, ನಮಗೆ ಒಂದು ಕೆಲಸ ಆಗ್ತದೆ ಅಂತ ಒಂದು ಭರವಸೆ ಉಂಟು. ಮತ್ತೆ ಒಂದು ಸಮಯ ನಿಗದಿ ಕೊಟ್ಟರೆ ಮತ್ತೆ ಅಲ್ಲಿ ಇಲ್ಲಿ ಸಾಧಾರಣ ಬರುವಾಗ ಈ ರಾಜಕೀಯದವ್ರು ಬರುವಾಗ ನಾವು ದೂರು ಕೊಡ್ತೇವೆ. ದೂರು ಕೊಡುವವರ ಫೇಸ್ ಮಾಡೋದಿಲ್ಲ. ಬಾಕಿ ಅವರ ಯಾರೋ ಒಂದು ಪರಿಸರ ಉಂಟು, ಅವ್ರ ಹತ್ರ ಮಾತ್ರ ಮಾತಾಡ್ತೀವಿ. ಇವರು ಹಾಗೆ ಅಲ್ಲ, ಬನ್ನಿ ನೇಮ ಕೊಟ್ಟಾರೆ, ಬನ್ನಿ ಯೋಗೀಶ್ ಕುಮಾರ್ ಬನ್ನಿ, ಪ್ರಾಬ್ಲಮ್ ಉಂಟು ನೀವು ನನಗೆ ಹೇಳಿ ಅಂತೇಳಿ ಆ ಒಂದು ಅವ್ರ ಹತ್ರ ವ್ಯವಸ್ಥೆ ಉಂಟು. ಅವ್ರ ಹತ್ರ ಅದೇ ಅವರು ವ್ಯವಸ್ಥೆ ಮಾಡ್ತಾರೆ. ಬಟ್ ಅದಕ್ಕೆ ಸಂಬಂಧಪಟ್ಟ ನಗರ ಪಾಲಿಕೆ ಅವರಿಗೆ ಸ್ಪಂದನೆ ಕೊಡ್ಬೇಕಲ್ಲ. ನಗರ ಪಾಲಿಕೆ ಅವರು ಒಂದೊಂದು ಸರ್ಕಲ್ಗೆ 1 ಕೋಟಿ ರೂಪಾಯಿ ಖರ್ಚು ಮಾಡುವಂತ ಪರಿಸ್ಥಿತಿ ಉಂಟು. ಈಗ ಕೇವಲ ಒಂದು ಸರ್ಕಲ್ಗೆ 1 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ.
ಅದೇ ಇವತ್ತು ಇಷ್ಟು ಜನರಿಗೆ ಒಂದು ಬೇಕಾಗಿರುವಂಥ ಇಷ್ಟು ಜನರಿಗೆ ನೀರನ್ನು ಒದಗಿಸುವ, ಯಾಕಂದರೆ ಈ ನೀರು ಅಂದರೆ ದೊಡ್ಡ ವಿಷಯ, ಯಾಕಂದರೆ ಜೀವಜಲ ಅಂತ ಹೇಳ್ತೇವೆ. ಅಂಥ ಒಂದು ನೀರನ್ನು ಇವತ್ತು ಉಳಿಸುವಂಥ ಕೆಲಸದಲ್ಲಿ ಅದನ್ನು ಮಾಡುವಲ್ಲಿ ಇಂಥ ನಗರ ಪಾಲಿಕೆಯಲ್ಲಿ ಆಸಕ್ತಿಯನ್ನು ವಹಿಸ್ತಿಲ್ಲ ಅಂದರೆ ಎಂತ ಹೇಳ್ಬೇಕು ಹೇಳಿ. ಒಂದೊಂದು ಸರ್ಕಲ್ಗೆ ಖರ್ಚು ಮಾಡ್ತಾರೆ 1 ಕೋಟಿ ರೂಪಾಯಿ. ಅದೇ ಖರ್ಚನ್ನು ಇವರು ಉಳಿತೇವೆ ಅಂತ ಕೆಲಸ ಮಾಡಿದರೆ, ನೀರಿನ ಒಂದು ಶುದ್ಧೀಕರಣಕ್ಕೋಸ್ಕರ ಅದೊಂದು ಪ್ರಯತ್ನ ಮಾಡ್ತಿದ್ರೆ, ಅಲ್ಲಿ ಸ್ವಲ್ಪ ಜನರಿಗೆ ಕೂಡ ನಡೆದಾಡಲಿಕ್ಕೆ ಸುತ್ತಲಿಗೆ ಟ್ರ್ಯಾಕ್ ಆಗಿ ಮಾಡ್ತಿದ್ರೆ, ಅಲ್ಲಿ ಏರಿಯಾದ ಒಂದು ನಾಗರಿಕರು ಕೂಡ ಸಂಜೆ ಹೊತ್ತಾಗಿರ್ಬೋದು ಬೆಳಿಗ್ಗೆ ಹೊತ್ತು ಅದರೊಟ್ಟಿಗೆ ಸುತ್ತಲೂ ನಡೀತಾರೆ, ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಆಗ್ತದೆ. ಎಷ್ಟು ಸಂತೋಷ, ಒಂದು ಖುಷಿ. ಈ ಕುರಿತಾಗಿ ಮಾತಾಡೋಣ ಸರ್. ಈಗಾಗಲೇ ಈ ಕುರಿತಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರಾದಂತಹ ವೇದವಾಸ್ ಕಾಮತ್ರವರು. ನಮಸ್ತೆ ಸರ್. ನಮಸ್ಕಾರ, ಹೇಳಿ. ನಮಸ್ತೆ ಸರ್. ಈಗಾಗಲೇ ನೀವು ಗುಜ್ಜರಕೆರೆಯನ್ನ ವೀಕ್ಷಣೆ ಮಾಡಿದ್ದೀರಿ, ಅಲ್ಲಿಗೆ ಸ್ಪಾಟ್ಗೆ ಹೋಗಿ ನೀವು ಈಗಾಗಲೇ ವೀಕ್ಷಣೆಯನ್ನ ಮಾಡಿದ್ದೀರಿ. ಏನಾಗ್ತಾರೆ ಸರ್ ಗುಜ್ಜರಕೆರೆಯಲ್ಲಿ ಈಗ? ಅಲ್ಲಿ ಏನಾಗಿದೆ ಈಗ? ಅದ್ರ ಬಗ್ಗೆ ಯಾವ ರೀತಿಯಾದ ಕ್ರಮವನ್ನ ನೀವು ತಗೊಂಡಿದ್ದೀರಾ ಈಗ ಅಲ್ಲಿ? ನೋಡಿ, ಈಗಾಗಲೇ ಗುಜ್ಜರಕೆರೆಗೆ ನಾನು ಶಾಸಕನಾಗಿ 3 ತಿಂಗಳ ಒಳಗಡೆ 3 ಸಲ ಗುಜ್ಜರಕೆರೆ ಭಾಗದಲ್ಲಿ ಹೋಗಿ ಅಲ್ಲಿ ಪ್ರಥಮ ಹಂತದಲ್ಲಿ ಏನೆಲ್ಲ ಅಲ್ಲಿಯ ಜನರ ಎಲ್ಲ ಹವಾಲು, ಅವರ ಸಮಸ್ಯೆಗಳು ಏನನ್ನ ತಿಳ್ಕೊಂಡಿದ್ದೇನೆ. ಅವರು ಅದರ ಅಧ್ಯಕ್ಷರಾದ ನೇಮ ಕೊಟ್ಟಾರಿ ಅವರು ನಿಮ್ಮ ಹತ್ತಿರ ಟಿವಿಯಲ್ಲಿ ಕೂತಿದ್ದಾರೆ, ಎಲ್ಲಾ ವಿಷಯಗಳು ಗೊತ್ತಿದೆ. ಒಂದು ಹಂತದ 3 ಹಂತದಲ್ಲಿ ನಾನು ಅಲ್ಲಿ ಬಂದು ಮಾತನಾಡಿದ್ದು, ಅಧಿಕಾರಿಗಳನ್ನೊಂದು ಸೇರಿಸ್ಕೊಂಡು ಮಾತನಾಡಿದಂಥದ್ದು ಎಲ್ಲರ ಬಗ್ಗೆ ನೇಮ ಕೊಟ್ಟಾರಿ ಅವರ ಅಧ್ಯಕ್ಷರು, ಅಲ್ಲಿಯ ಪರಿಸರ ಜನರು ಒಂದು 50-100 ಜನ ಸೇರಿದ್ರು. ಅವರೊಂದಿಗೆ ಅವರನ್ನ ಗಮನಕ್ಕೆ ತೆಗೆದುಕೊಂಡು ಅವರ ಬಗ್ಗೆ ಅವರ ಮಾಹಿತಿಯನ್ನ ಪಡ್ಕೊಂಡು ಹೇಗೆ ಇದನ್ನ ಸರಿಪಡಿಸಬಹುದು ಅಂತೇಳಿ ಅವರ ಮಾರ್ಗದರ್ಶನವನ್ನು ಪಡ್ಕೊಂಡೇ ನಾನು ಮುಂದುವರಿತಾ ಇದ್ದೇನೆ. ಉತ್ತಮ ಮಾತು. ಈಗ ಮುಂದೆ ಏನಾಗ್ಬೋದು ಆಗಿದ್ರೆ ನೀವು ಅದನ್ನ ಅಭಿವೃದ್ಧಿ ಪಡಿಸ್ತೀರಾ ಹಾಗಾದ್ರೆ? 100% ಪಡಿಸ್ತೀನಿ. ಈ ಹಿಂದೆ ಅಧಿಕಾರಿಗಳಿದ್ರಲ್ಲ ಅಲ್ಲಿ, ಅವರು ಯಾವುದೇ ರೀತಿಯಾದ ಕ್ರಮಗಳನ್ನ ತೆಗೆದುಕೊಳ್ಳದೆ ನಿರ್ಲಕ್ಷ್ಯವನ್ನು ವಹಿಸಿ ಇವತ್ತು ಗುಜ್ಜರಕೆರೆ ಈ ಒಂದು ಪರಿಸ್ಥಿತಿಗೆ ಬಂದಿದೆ. ಹಾಗಾದ್ರೆ ಆ ಅಧಿಕಾರಿಗಳ ಬಗ್ಗೆ ಏನ್ ಹೇಳ್ತೀರಾ ನೀವು? ಅವರೇನು ಕೂಡ ಇದಕ್ಕೆ ಅನುದಾನ ಕೂಡ ಬಂದಿತ್ತು, ಆದ್ರೂ ಕೂಡ ಅನುದಾನ ವಾಪಸ್ ಹೋಗಿದೆ ಅಂತ ಕೂಡ ಅಲ್ಲಿ ಸಾರ್ವಜನಿಕರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಹಾಗಾದ್ರೆ? ಅದು ನಾನು ಶಾಸಕನಾಗಿರುವಂತ ಮುಂಚೆ ಶಾಸಕರಾದ JR ಲೋಬ್ ಅವರು ಇರುವಂತ ಸಂದರ್ಭದಲ್ಲಿ 1 ಕೋಟಿ ಮೈನರ್ ಇರಿಗೇಷನ್ ನಿಂದ ಗುಜ್ಜರಕೆರೆಗೆ ಬಂದಿತ್ತು. 10 ಲಕ್ಷ ಕಾಮಗಾರಿ ಆಗುವಂತ ಸಂದರ್ಭದಲ್ಲಿ ಕಾಮಗಾರಿ ಕಂಟಿನ್ಯೂ ಆಗದೆ 90 ಲಕ್ಷದಷ್ಟು ಹಣ ಹಿಂದುಗಡೆ ಹೋಯ್ತು. ಫೈಲನ್ನ ಕೂಡ ನಾನು ತರಿಸಿ ಕೇಳಿದ್ದೀನಿ, ಅದರಲ್ಲಿ ಮಾಹಿತಿಯನ್ನು ಸಂಗ್ರಹಪಡಿಸಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೈನರ್ ಇರಿಗೇಷನ್ ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ ನಾನು ಮಾತಾಡಿದ್ದೀನಿ. ಆದ್ರೆ ಅದು ಈಗಾಗಲೇ 2 ವರ್ಷ ಆದ ಕಾರಣ ಆ ಹಣವನ್ನ ಪುನರಪಿ ಯುಟಿಲೈಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವ ಕಾರಣ ಪುನರಪಿ ಮೈನರ್ ಇರಿಗೇಷನ್ ಹತ್ರ ಹೊಸದಾದ ಪ್ರಪೋಸಲ್ ಅನ್ನ, ಹೊಸದಾದ ಪ್ರಸ್ತಾವನೆಯನ್ನ ಮಾಡಬೇಕು, ಅದಕ್ಕೆ ಎಸ್ಟಿಮೇಷನ್ ಅನ್ನ ಮಾಡಬೇಕು ಅಂತ ಹೇಳುವಂತದ್ದು ಹೇಳಿದ್ದೀನಿ. ಮಧ್ಯದಲ್ಲಿ ಮೂಡಾದಲ್ಲಿ ಕೂಡ ಸರಿಸುಮಾರು 4 ರಿಂದ 5 ಕೋಟಿ ನೆರೆ ಅಭಿವೃದ್ಧಿಯ ಶುಲ್ಕ ಅಲ್ಲಿ ಇರುವಂತ ಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ನಾನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಂದ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮೂಡದ ಅಧ್ಯಕ್ಷರಾಗಿರೋ ಕಾರಣ ಅವರ ಹತ್ರ ಕೂಡ ಇದಕ್ಕೆ ಮೂಡದ ಕಡೆಯಿಂದ ಕೂಡ ಕೆರೆ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಇದಕ್ಕೆ ನೀವು ಸಹಕಾರ ಕೊಡಬೇಕು ಅಂತ ಹೇಳುವಂತ ಮಾತನ್ನ ಕೂಡ ಹೇಳಿದ್ದೀನಿ. ಅದಲ್ಲದೆ ಅಲ್ಲಿ ಡ್ರೈನೇಜ್ ಸಮಸ್ಯೆ, EGD ಸಮಸ್ಯೆಗಳು ಇದಂತದ್ದು ಕೂಡ ಈಗ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ಸಂಪೂರ್ಣವಾಗಿ ಇನ್ನು 2-3 ತಿಂಗಳಲ್ಲಿ ಆ ಕಾಮಗಾರಿ ಸಂಪೂರ್ಣ ಆದಾಗ ಈ ಗುಜ್ಜರಕೆರೆ ಒಳಗಡೆ ಬರುವಂತ ಡ್ರೈನೇಜಿನ ನೀರುಗಳು ನಿಂತು ಹೋಗ್ತದೆ. ಅದು ನೇಮ ಕೊಟ್ಟಾರಿ ಅವರಿಗೆ ಮತ್ತು ಅಲ್ಲಿಯ ಪರಿಸರ ಜನರಿಗೆ, ಅಲ್ಲಿಯ ಮಹಾನಗರ ಪಾಲಿಕೆ ಸದಸ್ಯರನ್ನ ಅವರಿಗೆ ಕೂಡ ಗೊತ್ತಿದೆ, ಅವರು ಕೂಡ ಇದ್ರು. ಆದ್ರೆ ಅದ್ರ ಒಟ್ಟಿಗೆ ಇನ್ನು ನಂತರ ಮಳೆಯ ನೀರು ಗುಜ್ಜರಕೆರೆಯ ಮೇಲೆ ಇರುವಂತ ಭಾಗದಲ್ಲಿ ಟ್ರ್ಯಾಕ್ ಎಲ್ಲ ಹಾಕಿ ವಾಕಿಂಗ್ ಟ್ರ್ಯಾಕ್ ಮಾಡಿ ಎಲ್ಲ ವ್ಯವಸ್ಥಿತವಾಗಿ ಜನರಿಗೆ ವಾಕ್ ಮಾಡುವಂತ ಪರಿಸ್ಥಿತಿಯ ವಾತಾವರಣವನ್ನು ಕೊಡಬೇಕು ಅಂತ ಹೇಳುವಂಥದ್ದು. ಅಲ್ಲಿಂದ ಕೂಡ ನೀರು ಕೆರೆ ಒಳಗಡೆ ಮೇಲಿಂದ ರೈನ್ ವಾಟರ್ ಬರಬಾರ್ದು ಅಂತ ಹೇಳುವಂತ ದೃಷ್ಟಿಯಲ್ಲಿ ಅದಕ್ಕೆ ಕೂಡ ನಾನು ತಕ್ಷಣವಾದ ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ ಎಲ್ಲಾ ಕೆಲಸ ಕಾರ್ಯಗಳನ್ನ ನಾನು ಮಾಡ್ಲಿಕ್ಕೆ ಅಧಿಕಾರಿಗಳಿಗೆ ಅದಕ್ಕೆ ಬೇಕಾದಂತ ಪೂರಕವಾದ ಇಂಜಿನಿಯರಿಂಗ್ ಡಿಸೈನ್ ಅನ್ನು ಮಾಡ್ಕೊಂಡು ಅದಕ್ಕೆ ಎಸ್ಟಿಮೇಷನ್ ಮಾಡ್ಲಿಕ್ಕೆ ಕೂಡ ಹೇಳಿದ್ದೇನೆ. ಅಲ್ಲಿ ಬೇಕಾದಂತ ಲೈಟ್ ಮತ್ತು ಇನ್ನಿತರ ಪ್ರದೇಶಕ್ಕೆ ಇನ್ನಿತರ ಜಾಗಕ್ಕೆ ಮಹಾನಗರ ಪಾಲಿಕೆ ಮೊನ್ನೆ ಅಧಿಕಾರಿಗಳು ಕೂಡ ಅಲ್ಲಿ ಬಂದಿದ್ರು. ಅವರಿಗೆ ಲೈಟಿಗೆ ಮತ್ತು ಸಂಬಂಧಪಟ್ಟ ಹಾಗೆ ಹೇಗೆ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಮತ್ತು ಹೇಗೆ ಏನೇನು ಮಾಡ್ಲಿಕ್ಕೆ ಆಗ್ತದೆ ಅದನ್ನೆಲ್ಲ ಮಾಡ್ಲಿಕ್ಕೆ ಅವರಿಗೆ ನಾನು ಈಗಾಗಲೇ ಆದೇಶವನ್ನು ಮಾಡಿದ್ದೇನೆ. ಅದು ನಂತರದ ಅದರ ನಂತರ ಕೊನೆಯದಾಗಿ ಮಾರ್ಗನ್ ಗೇಟ್ ಅಲ್ಲಿ ಏನು ಮಾರ್ಕೆಟ್ ಇದೆ ಅಲ್ಲಿಂದ ಎಂಪತ್ ತನಕ PWD ಇಂದ 1 ಕೋಟಿಯ ರಸ್ತೆ ಆಗುವ ತನಕ ಅದಕ್ಕೆ PWD ಗೆ ಆಲ್ರೆಡಿ ಈಗಾಗಲೇ ನಾನು ಪ್ರಸ್ತಾಪವನ್ನು ಕೊಟ್ಟಿದ್ದೇನೆ. ಎಲ್ಲಾ ಮಾಡಿದ ನಂತರ ಈ ರಸ್ತೆಯನ್ನ ಕೂಡ 1 ಕೋಟಿಯಾಗಿ ಹೊಸದಾಗಿ ಒಂದು ರಸ್ತೆಯನ್ನ ಮಾಡುವಂತ ದೃಷ್ಟಿಯಲ್ಲಿ ವಿಶೇಷವಾಗಿ ನನ್ನ ಕೆಲಸ ಕಾರ್ಯಗಳು ನಡೀತದೆ. ಹಾಗಾಗಿ ಇದೆಲ್ಲ ಆಗುವಾಗ ನವೆಂಬರ್ ಡಿಸೆಂಬರ್ ಆಗ್ಬೋದು, ಸ್ವಲ್ಪ 1 ತಿಂಗಳು ಆಚೆ ಹೋಗ್ಬೋದು. ಆದ್ರೆ ಇಷ್ಟೊಳಗಡೆ ಈ ಎಲ್ಲಾ ಕಾಮಗಾರಿಗಳು ಅಂದ್ರೆ 6 ಇಲಾಖೆಗೆ ಸಂಬಂಧಪಟ್ಟ 5-6 ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಕೆಲಸ ಕಾರ್ಯಗಳು ನಿರ್ವಹಣೆ ಇದನ್ನೆಲ್ಲ ಕೋಆರ್ಡಿನೇಷನ್ ಮಾಡ್ಕೊಂಡು ಬೇಗ ಮಾಡಿಕೊಡ್ತೀನಿ ಅಂತ ಹೇಳೋದು ನಾನು ನೇಮ ಕೊಟ್ಟರೆ ಅವರಿಗೆ ಇದರ ಬಗ್ಗೆ ಎಲ್ಲಾ ಮಾಹಿತಿಗಳನ್ನ ಕೊಟ್ಟಿದ್ದೇನೆ. ಅವರಿಗೆ ಗೊತ್ತಿದೆ, ಅವ್ರ ಹತ್ರ ನೀವು ಬೇಕಾದ್ರೆ ಕೇಳಿ ನೋಡಬಹುದು.
ಓಕೆ 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 ಸರ್, ಧನ್ಯವಾದಗಳು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಕ್ಕಾಗಿ. ಎಸ್, ಈಗಾಗಲೇ ವೇದವ್ಯಾಸ್ ಕಾಮತ್ರವರು ಶಾಸಕರು ಹೇಳೋ ಪ್ರಕಾರ ಈಗ ನಾನು ಅಲ್ಲಿ ಈಗ ಯಾವ ರೀತಿಯಾಗಿದೆ ಆ ಪರಿಸ್ಥಿತಿಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ನಾನು ಭರವಸೆಗಳನ್ನ ಕೊಡ್ತೇನೆ, ಖಂಡಿತ ನಾನು ಅದನ್ನ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅನ್ನುವಂತಹ ಭರವಸೆಗಳನ್ನ ಕೊಡ್ತಾ ಇದ್ದಾರೆ. ಈಗಿನ ವಾತಾವರಣದ ಪ್ರಕಾರ ಅಲ್ಲಿ ಅದು ಆಗಬಹುದಾ? ನಾವು ಹೇಳೋದಂದ್ರೆ ನಾವು ಯಾವಾಗಲೂ ಆಶಾವಾದಿಗಳಾಗಿರ್ತೇವೆ. ಯಾಕಂದ್ರೆ ನಾವು ಸಾಮಾಜಿಕ ಹೋರಾಟಗಾರರು ಯಾವುದಕ್ಕೆ ಸಹ ಆಶಾವಾದಿಗಳಾಗಿರ್ತೇವೆ. ನಮ್ಮ ಒಂದು MLA ಅವರು ಅದಕ್ಕೆ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಅಂತ ಹೇಳಿದಾಗ ನಾವು ಆಶಾವಾದಿಗಳಿರ್ತೇವೆ. ಇದು ಸುಳ್ಳಾಗದಿದ್ರೆ ಸಾಕು. ಯಾಕೆಂದ್ರೆ ಈ ಹಿಂದೆ ಕೂಡ MLA ಅವರು ಇದ್ದಾಗ ಸಹ ಇವರು ಹೇಳ್ತಾರೆ ತುಂಬ ಪ್ರಯತ್ನ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ ಅಂತ. ಅದೇ ರೀತಿಯಲ್ಲಿ ಅದಕ್ಕಿಂತ ಸಹ ಉತ್ತಮ ರೀತಿಯಲ್ಲಿ ವೇದವ್ಯಾಸ್ ಕಾಮತ್ರವರು ಮಾಡಿದರೆ ಸಂತೋಷ. ಒಂದು ಮುಂದಿನ ಅವರು ಹೇಳಿದಾಗೆ ಮುಂದಿನ ಡಿಸೆಂಬರಲ್ಲಿ ಉತ್ತಮವಾದ ಒಂದು ಗುಜ್ಜರಕೆರೆಯ ವಾತಾವರಣ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲದಿದ್ದರೆ ನಮ್ಮ ಹೋರಾಟ ಮುಂದುವರಿತದೆ ಅಷ್ಟೇ. ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಕೊನೆಯದಾಗಿ ಹೇಳೋದೊಂದೇ, ಈಗ ನಮ್ಮ ಹಿರಿಯರು ನಮಗೆ ಒಂದು ಸಂಪತ್ತು ಅಂತ ಕೊಟ್ಟಿದ್ದಾರೆ. ಯಾವುದು? ಈ ಕೆರೆಗಳು. ಈ ಕೆರೆಗಳನ್ನು ನಾವೇನು ಮಾಡಬೇಕು? ಮುಚ್ಚಿ ಹಾಳು ಮಾಡಿ ಮೈದಾನ ಮಾಡಿ ಏನು ಮಾಡೋದಲ್ಲ. ಇದನ್ನು ನಮ್ಮ ಪೀಳಿಗೆಗೆ ಉಳಿಸಬೇಕು, ಮುಂದುವರಿಸಿಕೊಂಡು ಹೋಗಬೇಕು, ಅಭಿವೃದ್ಧಿ. ನಾಳೆ ನಮ್ಮ ಪೀಳಿಗೆ ಕೇಳ್ತಾರೆ ನಮ್ಮ ಹಿರಿಯವರು ಏನು ಮಾಡಿಟ್ಟಿದ್ದಾರೆ ಅಂತ. ನಾವು ಕುಡಿಲಿಕ್ಕೆ ಟ್ಯಾಪ್ ಆನ್ ಮಾಡಿದ್ರೆ ಸಿಗ್ತದೆ, ಅದಲ್ಲ. ಅದರಲ್ಲಿ ಬರುವುದೇ ಡ್ರೈನೇಜ್ ನೀರು. ಮಂಗಳೂರಲ್ಲಿ ಸಾಧಾರಣ ನಾವು ನಲ್ಲಿ ನೀರು ಕುಡಿಯುವುದೇ ಡ್ರೈನೇಜ್ ನೀರು. ಇದು ನಾವು ಟೆಸ್ಟ್ ಮಾಡಿ ಇಟ್ಟಿದ್ದೇವೆ, ನಾವು ನೀರನ್ನು ಟೆಸ್ಟ್ ಮಾಡಿ ಇಟ್ಟಿದ್ದೇವೆ. ನಿಜವಾಗಿ ನೀರು ನಮಗೆ ಕೆರೆಯಲ್ಲಿ ಬೇಕು, ಅದನ್ನು ನಾವು ಮಾಡಬೇಕು. ಒಂದು ಶುದ್ಧ ಗಾಳಿ, ಶುದ್ಧ ವಾತಾವರಣ, ಆ ಒಂದು ವ್ಯವಸ್ಥೆಯಲ್ಲಿ ನಾವು ಈಗ ನಮ್ಮ ಹೊಸ MLA ಅವರ ಹತ್ರ ನಾವು ಒಂದು ಆಶಾವಾದ ಇಟ್ಟುಕೊಂಡಿದ್ದೇವೆ. ಕೆಲಸ ಮಾಡ್ತಾರೆ ಎಂಬ ಧೈರ್ಯ ಉಂಟು. ಮಾಡುವಷ್ಟು ಅವರಿಗೆ ಒಂದು ಆ ಚೈತನ್ಯವನ್ನು ಆ ಮಂಗಳಾದೇವಿ ಕೊಡಲಿ. ನೇಮಕೊಟ್ಟಿಯಾರ ಒಂದು ಒಳ್ಳೆ ವಿಷಯ ಹೇಳಿದ್ರು. ಯಾಕೆಂದ್ರೆ ನಾವು ಯಾವಾಗಲೂ ನಮ್ಮ ಪೀಳಿಗೆಗೆ ನಾವು ನಮ್ಮ ಹಿರಿಯರಿಂದ ಬಂದದನ್ನು ಉಳಿಸ್ಕೊಳ್ಬೇಕು ಅಂತ. ಈಗ ಕೆರೆಗಳು, ಇವರು ಮೈದಾನ ವಿಷಯ ಹೇಳಿದ್ರು. ಯಾಕಂದ್ರೆ ಎಮ್ಮೆ ಕೆರೆ ಮೈದಾನ ಅದು ವಿಶಾಲವಾದ, ಈಗ ಇವತ್ತು ಕೆರೆ ಹೋಗಿ ಅದು ಈಗ ಚಿಕ್ಕ ಚಿಕ್ಕ ಆಗ್ತಾ ಉಂಟು ಮೈದಾನ. ಅದೇ ರೀತಿ ಅಲ್ಲಿ ಹಲವಾರು ಕೆರೆಗಳು, ಬೈಲಾಡಿ ಕೆರೆ ಆಗಿರ್ಬೋದು, ಮೊಯ್ಲಿ ಕೆರೆ ಆಗಿರ್ಬೋದು, ಕಾವೂರು ಕೆರೆ ಆಗಿರ್ಬೋದು, ಅಂಥದ್ದು ಹಲವಾರು ಕೆರೆಗಳು ಇವತ್ತು ಇಂಥ ಪರಿಸ್ಥಿತಿ ಇದೆ. ಟೋಟಲ್ ಮಂಗಳೂರಲ್ಲಿ ತುಂಬಾ ಕೆರೆಗಳು ಅದನ್ನು ಅತಿಕ್ರಮಣ ಮಾಡಿಕೊಂಡು ಅದನ್ನು ಚಿಕ್ಕ ಚಿಕ್ಕ ಮಾಡ್ಕೊಂಡು ಇದಾಗಿದೆ. ಯಾವಾಗ ಈಗಿನ ಪರಿಸ್ಥಿತಿ ಜನರು ಎಂತ ನೆನೆಸ್ಬೇಕಂದ್ರೆ, ನಾನು ನನ್ನ ಮಕ್ಕಳಿಗೆ ಒಳ್ಳೆ ಒಂದು ಜಾಬ್ ಕೊಟ್ಟು ಅಥವಾ ಡೆವಲಪ್ ಮಾಡಿಸ್ಕೊಂಡ ಒಟ್ಟಿಗೆ ಅಲ್ಲಿಯ ಪರಿಸರ ಒಳ್ಳೇದಿದ್ರೆ ಮಾತ್ರ ಸಾಧ್ಯ. ಈಗ ನಮ್ಮ ಪರಿಸರ ಒಳ್ಳೇದಿದ್ರೆ, ಇಲ್ಲದಿದ್ರೆ ನಾವು ನಮ್ಮ ಮಕ್ಕಳಿಗೆ ಎಷ್ಟು ಎಜುಕೇಶನ್ ಕೊಟ್ಟು ಅವ್ರು ದೊಡ್ಡದವರು ಮಾಡಿ ನಾಳೆ ಅವರಿಗೆ ನೀವು ಯಾವ್ದಾದ್ರು ಕಾಯಿಲೆ ಬಂದ್ರೆ ಎಂತ ಸ್ವಾಮಿ, ಅವ್ರು ದೊಡ್ಡವರಾಗೋ ಮಕ್ಕಳು ಮೊದಲೇ ಇಂಥ ಕಾಯಿಲೆಗೆ ತುತ್ತಾದ್ರೆ ನಮ್ಮ ಎಂತ ಆಸ್ತಿ ಅಂತಸಿದ್ದ ಏನು ಪ್ರಯೋಜನ? ಅದಕ್ಕೋಸ್ಕರ ಉತ್ತಮವಾದ ಆರೋಗ್ಯ, ಉತ್ತಮವಾದ ಗಾಳಿ, ಪರಿಸರ ಇದ್ರೆ ಮಾತ್ರ ನಮ್ಮ ಸ್ಪಂದನ ವಾಹಿನಿಯ ಮುಖಾಂತರವಾಗಿಯೂ ಕೂಡ ಈ ಒಂದು ಸಮಸ್ಯೆ ಬಗೆಹರಿಯುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತಾ ಅನ್ನೋದನ್ನ ನಾವು ಕಾದು ನೋಡೋಣ. ಧನ್ಯವಾದಗಳು ನೇಮು ಕೊಟ್ಟಾರಿ ಹಾಗೂ ಶ್ರೀ ಯೋಗೀಶ್ ಶೆಟ್ಟಿ ಜಪ್ ಅವರಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಗುಜ್ಜರಕೆರೆ ವಿಚಾರವಾಗಿ ಇವತ್ತು ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಯಾವ ರೀತಿಯಾಗಿ ಗುಜ್ಜರಕೆರೆ ಇವತ್ತು ಅಲ್ಲಿ ಕೊಳಚೆ ಪ್ರದೇಶವಾಗಿ ನಿರ್ಮಾಣವಾಗಿದೆ ಹಾಗೂ ಈ ಕುರಿತಾಗಿ ಈಗ ಮಂಗಳೂರು ಈಗ ಆಲ್ರೆಡಿ ಸ್ಮಾರ್ಟ್ ಸಿಟಿ ಆಗಿರ್ತಕ್ಕಂಥದ್ದು, ಈಗ ಕ್ಲೀನ್ ಸಿಟಿ ಆಗೋದಕ್ಕೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಈಗ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಈಗಾಗಿದ್ರೂ ಕೂಡ ಇಂತಹ ಒಂದು ಇನ್ಸಿಡೆಂಟ್ಗಳಿಂದ, ಇಂತಹ ಒಂದು ಕುಂಠಿತವಾಗಿ ನಡೀತಾ ಇರ್ತಕ್ಕಂತಹ, ವಿಳಂಬವಾಗಿ ನಡೀತಾ ಇರ್ತಕ್ಕಂತಹ ಅಭಿವೃದ್ಧಿಗಳಿಂದ ಆ ಒಂದು ಹೆಸರಿಗೆ ಧಕ್ಕೆ ಬರುವಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ ಅಂತಾನೆ ಹೇಳ್ಬೋದು. ಈ ಕುರಿತಾಗಿ ಆ ಭಾಗದ ಶಾಸಕರು ಭರವಸೆಯನ್ನ ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಇದನ್ನ ಅಭಿವೃದ್ಧಿಯನ್ನ ಮಾಡ್ತೇನೆ ಎನ್ನುವಂತಹ ಭರವಸೆಗಳನ್ನ ಕೂಡ ಕೊಟ್ಟಿದ್ದಾರೆ. ಕಾದ್ ನೋಡ್ಬೇಕು ಏನಾಗ್ತದೆ ಅಂತ, ಏನಾಗಬಹುದು ನೋಡೋಣ. ಎಸ್, ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.